ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಪ್ರಣಾಮಗಳು. ಎಲ್ಲರಿಗೂ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ಚೈತನ್ಯ ಚರಿತಾಮೃತ ಪುಸ್ತಕದ ಓದುವಿಕೆಗೆ ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇವರು ನಮಗಾಗಿ ಚೈತನ್ಯ ಚರಿತಾಮೃತ ಪುಸ್ತಕ ಓದುವಿಕೆಯನ್ನು ಏರ್ಪಡಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸೋಣ. ಅಧ್ಯಕ್ಷರು ನಾಮನಿಷ್ಠ ದಾಸ್ ಪ್ರಭುಜಿಯವರು, ಅವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸೋಣ. ನನ್ನ ಎಲ್ಲಾ ಗುರುಗಳಿಗೂ ವಂದನೆಗಳು. ಇಸ್ಕಾನ್ ಫೌಂಡರ್ ಆಚಾರ್ಯರು ಎಸಿ ಭಕ್ತಿ ವೇದಾಂತ ಶ್ರೀಲಾ ಪ್ರಭುಪಾದರಿಗೂ ನಿಮ್ಮೆಲ್ಲರ ಪರವಾಗಿ ಕೋಟಿ ವಂದನೆಗಳನ್ನು ತಿಳಿಸೋಣ. ಪ್ರಣಾಮಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾಧಯಿತ್ವಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ್ಚ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ನಮೋ ಗೌರ ಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತಯೇ ವಿಪ್ರಲಂಬರ ಸಾಂಬೋಧೆ ಪಾದಾಂಬುಜಾಯ ತೇ ನಮಃ. ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗಾವರಾಯತೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರಾತಿಶೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ತರಗತಿಗೆ ಎಲ್ಲರಿಗೂ ಸ್ವಾಗತ. ಒಮ್ಮೆ ನಾವು ಈ ಕೀರ್ತನೆಯನ್ನು ಹೇಳೋಣ. ನಾನು ಮೊದಲು ಹೇಳ್ತೇನೆ, ನನ್ನ ನಂತರ ನೀವು ಹೇಳಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಿಗೂ ಈಗ ಪ್ರಸ್ಥಾನ ಭಾಗಕ್ಕೆ ಬಂದಿದ್ದೇವೆ ನಾವು. ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ರತ್ನ ಬಸವರಾಜ್ ಮಾತಾಜಿ ಓದಿ. ಸಿಗ್ನಲ್ ಇದೆಯಾ? ರತ್ನ ಮಾತಾಜಿ ಸಿಗ್ನಲ್ ಇಲ್ಲ ಮಾತಾಜಿ. ಓಕೆ. ಹರೇ ಕೃಷ್ಣ ಮಾತಾಜಿ. ರವಿ ಯಾರು?
PL ಆಗೋಯ್ತಾ ಮಾತಾಜಿ? ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಸ್ತಾವನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧಿಸಿದ್ದಕ್ಕೂ ಮತ್ತು ಈ ಕೃತಿಯಲ್ಲಿ ಸಂಕಲಿಸಲಾದ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ ವಿಷಯಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳೆಲ್ಲ ಶ್ರೀಕೃಷ್ಣನ ಬೋಧನೆಗಳ ಕಾರ್ಯರೂಪ ನಿದರ್ಶನಗಳು. ಪ್ರತಿಯೊಬ್ಬರೂ ತನಗೆ ಶರಣಾಗತನಾಗಬೇಕು ಎನ್ನುವುದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಅಂತಿಮ ಸಂದೇಶ. ಇಂತಹ ಶರಣಾಗತ ಆತ್ಮಗಳನ್ನು ಕೂಡಲೇ ತನ್ನ ಸುಪುರ್ದಿಗೆ ತೆಗೆದುಕೊಳ್ಳುವುದಾಗಿ ಶ್ರೀಕೃಷ್ಣ ಮಾತು ಕೊಟ್ಟಿದ್ದಾನೆ. ದೇವೋತ್ತಮ ಪರಮಪುರುಷನ ಸ್ವಾಂಶ ವಿಸ್ತರಣೆ ಆದ ಭಗವಂತ ಶಿರೋಧಕಶಾಹಿ ವಿಷ್ಣು ರೂಪದಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡು ಈಗಾಗಲೇ ಸೃಷ್ಟಿಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ಆದರೆ ಈ ಸಂರಕ್ಷಣೆ ಎನ್ನುವುದು ನೇರವಾಗಿ ಅಲ್ಲ. ಹೀಗಿದ್ದರೂ ಭಗವಂತ ನಿರ್ಮಲ ಭಕ್ತನ ಹೊಣೆಯನ್ನು ತಾನು ಹೊತ್ತುಕೊಳ್ಳುತ್ತೇನೆ ಎಂದು ಹೇಳಿದರೆ ಅವನು ನೇರವಾಗಿಯೇ ಹೊಣೆ ಸ್ವೀಕರಿಸಿದ್ದಾನೆ ಎಂದೇ ಅರ್ಥ. ಒಬ್ಬ ನಿರ್ಮಲ ಭಕ್ತ ಭಗವಂತನಿಗೆ ಎಂದೆಂದಿಗೂ ಶರಣಾಗತವಾಗಿರುವ ಒಂದು ಆತ್ಮ. ಮಗುವೊಂದು ತನ್ನ ತಂದೆ ತಾಯಿಯಲ್ಲಿ ಅಧೀನವಾಗುವಂತೆ ಅಥವಾ ಒಂದು ಪ್ರಾಣಿ ತನ್ನ ಯಜಮಾನನಲ್ಲಿ ತನ್ನನ್ನು ಒಪ್ಪಿಸಿಕೊಂಡಂತೆ ಇದು. ಈ ಶರಣಾಗತಿ ಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಒಂದು ಭಕ್ತಿ ಸೇವೆಯನ್ನು ಮಾಡಲು ತಕ್ಕುದಾದ ವಿಷಯಗಳನ್ನು ಒಪ್ಪಿಕೊಳ್ಳಬೇಕು. ಎರಡನೇದು ಅಸಮ್ಮತವಾದುದನ್ನು ಕಡೆಗಾಣಿಸಬೇಕು. 3, ಯಾವತ್ತು ಭಗವಂತನ ಸಂರಕ್ಷಣೆಯಲ್ಲಿ ಖಚಿತವಾದ ನಂಬಿಕೆ ಇಟ್ಟುಕೊಳ್ಳಬೇಕು. 4, ಭಗವಂತನ ದಯೆಯ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿಸಬೇಕು. 5, ಯಾವತ್ತು ತನ್ನನ್ನು ನಮ್ರನಾಗಿ ಮತ್ತು ವಿನೀತನನ್ನಾಗಿ ಇರಿಸಿಕೊಳ್ಳಬೇಕು. 6ನೇದು ಭಗವಂತನ ಹಿತಾರ್ಥವನ್ನೇ ಬಯಸಬೇಕು ಮತ್ತು ಭಗವಂತನಿಗೆ ಒಲ್ಲದ ಹಿತಾರ್ಥಗಳನ್ನು ಬಯಸಬಾರದು. ಈ 6 ಸೂತ್ರಗಳನ್ನು ಅನುಸರಿಸಿ ಪ್ರತಿಯೊಬ್ಬರೂ ತನ್ನಲ್ಲಿ ಶರಣಾಗತರಾಗಬೇಕೆಂದು ಭಗವಂತನು ಆಜ್ಞಾಪಿಸಿದ್ದಾನೆ. ಆದರೆ ಬುದ್ಧಿವಂತರು ಎನ್ನಬಹುದಾದ ಈ ಲೋಕದ ಬುದ್ಧಿಜೀವಿಗಳು ಈ ಸೂತ್ರಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಇಂತಹವನ್ನು ಕಡೆಗಾಣಿಸುವಂತೆ ಜನಸಾಮಾನ್ಯರಿಗೆ ಒತ್ತಾಯಿಸುತ್ತಾರೆ. ಭಗವದ್ಗೀತೆಯ 9ನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ನೇರವಾಗಿ ಆಜ್ಞಾಪಿಸುತ್ತಾನೆ, ಯಾವಾಗಲೂ ನನ್ನನ್ನು ಯೋಚಿಸು, ನನ್ನ ಭಕ್ತನಾಗು, ನನ್ನನ್ನೇ ಆರಾಧಿಸು ಮತ್ತು ಭಕ್ತಿ ಗೌರವಗಳನ್ನು ನನ್ನಲ್ಲಿ ಮಾತ್ರ ಸಲ್ಲಿಸು. ಹೀಗೆ ಮಾಡುವುದರಿಂದ ಯಾರು ಬೇಕಾದರೂ ತನ್ನ ದಿವ್ಯ ಬೀಡನ್ನು ಖಂಡಿತ ತಲುಪುತ್ತಾರೆ ಎಂದು ಭಗವಂತನು ಹೇಳುತ್ತಾನೆ. ಆದರೆ ಈ ಪಂಡಿತೋತ್ತಮರೆನಿಸಿರುವ ದಾನವರು ಸಾಮಾನ್ಯ ಜನತೆಯನ್ನು ತಪ್ಪು ದಾರಿಗೆಳೆದು ಪರಮ ಪುರುಷನಿಗೆ ಶರಣಾಗತರಾಗದೆ ನಿರಾಕಾರ, ಅವ್ಯಕ್ತ, ಶಾಶ್ವತ, ಇನ್ನು ಹುಟ್ಟದೆಯೇ ಇರುವ ಸತ್ಯಕ್ಕೆ ತಲೆಬಾಗಬೇಕೆಂದು ಹೇಳುತ್ತಾರೆ. ನಿರಾಕಾರವಾದಿಗಳು, ಮಾಯಾವಾದಿ ಜಿಜ್ಞಾಸುಗಳು ಪರಮ ಸತ್ಯದ ಅಂತಿಮ ನೋಟವೇ ದೇವೋತ್ತಮ ಪರಮ ಪುರುಷ ಎನ್ನುವುದು ಒಪ್ಪುವುದಿಲ್ಲ. ಯಾರಾದರೊಬ್ಬರು ಸೂರ್ಯನನ್ನು ಇರುವಂತೆಯೇ ತಿಳಿದುಕೊಳ್ಳಬೇಕಾದರೆ ಮೊದಲು ಸೂರ್ಯ ರಶ್ಮಿಯನ್ನು ಎದುರಿಸಿ ಅನಂತರ ಸೂರ್ಯಮಂಡಲವನ್ನು ಕಾಣಬೇಕು. ಸೂರ್ಯಮಂಡಲವನ್ನು ಪ್ರವೇಶಿಸುವುದು ಸಾಧ್ಯವಾದರೆ ಅವರಿಗೆ ಅಲ್ಲಿನ ಪ್ರಧಾನ ದೇವತೆಯನ್ನು ನೋಡಲು ಸಾಧ್ಯವಾಗಬಹುದು. ಫಲವತ್ತಲ್ಲದ ಜ್ಞಾನ ಭಂಡಾರದ ಮಿತಿಯಿಂದಾಗಿ ಈ ಮಾಯಾವಾದಿ ಜಿಜ್ಞಾಸುಗಳು ಸೂರ್ಯ ರಶ್ಮಿಗೆ ಹೋಲಿಸಬಹುದಾದ ನಿರಾಕಾರ ಬ್ರಹ್ಮ ಪ್ರಕಾಶದಾಚೆಗೆ ಹೋಗಲಾರರು. ದೇವೋತ್ತಮ ಪುರುಷನ ನಿಜವಾದ ಮುಖವನ್ನು ನೋಡಬೇಕಾದರೆ ನಿರಾಕಾರ ಬ್ರಹ್ಮ ಪ್ರಕಾಶದ ತೇಜವನ್ನು ತೂರಿ ಮುನ್ನುಗ್ಗಬೇಕಾಗುತ್ತದೆ ಎನ್ನುವುದನ್ನು ಉಪನಿಷತ್ತುಗಳು ಖಚಿತಗೊಳಿಸುತ್ತವೆ. ಆದ ಕಾರಣ ಚೈತನ್ಯ ಮಹಾಪ್ರಭು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆದ ಕಾರಣ ಚೈತನ್ಯ ಮಹಾಪ್ರಭುಗಳು ಬ್ರಜದೇಶದ ರಾಜನ ಸಾಕು ಮಗನಾಗಿ ಅವತರಿಸಿದ ಭಗವಾನ್ ಶ್ರೀಕೃಷ್ಣನು ನೇರವಾಗಿ ಆರಾಧಿಸಬೇಕು ಎನ್ನುತ್ತಾರೆ. ಭಗವಾನ್ ಶ್ರೀಕೃಷ್ಣನೇ ಪರಮಸತ್ಯ ಎನಿಸುವುದರಿಂದ
ಬೃಂದಾವನದ ಎನ್ನುವ ಊರು ಶ್ರೀಕೃಷ್ಣನಷ್ಟೇ ಪವಿತ್ರ ತಾಣ ಎಂದು ಬೋಧಿಸುವ ಅವರು ಅವನಿಗೂ ಅವನ ಹೆಸರಿಗೂ ಗುಣಗಳಿಗೂ ಆಕಾರಕ್ಕೂ ಲೀಲೆಗಳಿಗೂ ಸನ್ನಿವೇಶಗಳಿಗೂ ಮತ್ತು ಸಾಧನ ಸಾಮಗ್ರಿಗಳಿಗೂ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ಎನ್ನುತ್ತಾರೆ. ಇದೇ ದೇವೋತ್ತಮ ಪರಮಪುರುಷನ ಪರಮ ಸ್ವರೂಪ ಲಕ್ಷಣ. ಅತ್ಯುನ್ನತ ಪರಿಪೂರ್ಣತೆಯ ಘಟ್ಟದಲ್ಲಿ ಅನ್ಯೋನ್ಯವಾಗಿ ಆರಾಧಿಸುವ ರೀತಿಯನ್ನು ವ್ರಜದೇಶದ ಗೋಪಿಕಾಶ್ರೀಯರು ಮಾಡುತ್ತಾ ಬಂದಿದ್ದಾರೆ ಎಂದು ಶ್ರೀ ಚೈತನ್ಯರು ತಿಳಿಸುತ್ತಾರೆ. ಈ ಗೋಪಿಕಾಶ್ರೀಯರು ಯಾವ ಲೌಕಿಕ ಅಥವಾ ಆಧ್ಯಾತ್ಮಿಕ ಲಾಭದ ಆಸೆಗಳನ್ನು ಇಟ್ಟುಕೊಳ್ಳದೆ ಶ್ರೀಕೃಷ್ಣನನ್ನು ಪ್ರೀತಿಸುತ್ತಾರೆ. ಭಗವಾನ್ ಚೈತನ್ಯರು ಶ್ರೀಮದ್ ಭಾಗವತ ಪಾರಮಾರ್ಥಿಕ ಜ್ಞಾನದ ಪರಿಶುದ್ಧ ಕಥನ ಎಂದು ಬೋಧಿಸಿ ಮಾನವ ಬದುಕಿನ ಅತ್ಯುನ್ನತ ಗುರಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನೊಂದಿಗೆ ಅಪ್ಪಟ ಪ್ರೀತಿಯನ್ನು ಬೆಳೆಸುವುದೇ ಆಗಿದೆ ಎಂದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮೇಲೆ ಮಾಡಿ ಮಕ್ಕಳು. ಭಗವಾನ್ ಚೈತನ್ಯರ ಬೋಧನೆಗಳು ಸಾಂಖ್ಯ ಪದ್ಧತಿಯ ತತ್ವಶಾಸ್ತ್ರ ಎನಿಸಿದೆ. ಸಾಂಖ್ಯಯೋಗವನ್ನು ಪ್ರತಿಪಾದಿಸಿದ ಭಗವಾನ್ ಕಪಿಲರ ಬೋಧನೆಗಳಿಗೆ ತದ್ವತ್ವ ಆಗಿದೆ. ಈ ಪ್ರಮಾಣಿತ ಯೋಗ ಪದ್ಧತಿ ಭಗವಂತನ ದಿವ್ಯ ರೂಪವನ್ನು ಕುರಿತು ಧ್ಯಾನ ಮಾಡುವುದನ್ನು ತಿಳಿಸುತ್ತದೆ. ಯಾವುದೇ ಶೂನ್ಯ ಅಥವಾ ನಿರಾಕಾರವನ್ನು ಕುರಿತು ಧ್ಯಾನಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಒಬ್ಬನು ಭಗವಾನ್ ವಿಷ್ಣುವಿನ ಪಾರಮಾರ್ಥಿಕ ರೂಪವನ್ನು ನಿರ್ಧಾರಿತ ಪದ್ಮಾಸನ ಭಂಗಿಯಲ್ಲಿ ಕುಳಿತು ಧ್ಯಾನಿಸಿದ್ದರೂ ಈ ಧ್ಯಾನವನ್ನು ಪರಿಪೂರ್ಣ ಸಮಾಧಿ ಎಂದೇ ಕರೆಯಲಾಗುತ್ತದೆ. ಇಂತಹ ಧ್ಯಾನ ಪರಿಪೂರ್ಣ ಸಮಾಧಿ ಎನ್ನುವುದು ಭಗವದ್ಗೀತೆಯ 6ನೇ ಅಧ್ಯಾಯ ಕೊನೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇಲ್ಲಿ ಶ್ರೀಕೃಷ್ಣ ಎಲ್ಲ ಯೋಗಗಳಿಗಂತಲೂ ತನ್ನ ಹೃದಯಾಂತರಾಂತದಲ್ಲಿ ಪ್ರೀತಿ ಮತ್ತು ಭಕ್ತಿಯನ್ನು ನಿರಂತರವಾಗಿ ಇರಿಸಿಕೊಂಡು ಧ್ಯಾನಿಸುವವನ ಮಹಾಯೋಗಿ ಎಂದು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನನ್ಗೆ ಹೇಳಿದ್ರ ಮಾತಾಜಿ? ಪದ್ಮ ಮಾತಾಜಿ ನೀವ್ಯಾರು? ರತ್ನಾನ. ಹರೇ ಕೃಷ್ಣ ಮಾತಾಜಿ. ಪದ್ಮ ಮಾತಾಜಿ ಓದಿ. ಮ್ಯೂಟ್ ಮಾಡಿದೀರಾ? ರತ್ನಾನ ಕೇಳಿಸ್ತು ಮಾತಾಜಿ, ಅದಕ್ಕೆ. ಹರೇ ಕೃಷ್ಣ. ಸಾಂಖ್ಯ ತತ್ವಶಾಸ್ತ್ರದ ಮೂಲ ಅಂಶವಾದ ಅಚಿನ್ಯ ಭೇದ ತತ್ವ ಪ್ರತಿಪಾದಿಸುವಂತೆ ಭಗವಂತ ಒಂದೇ ಕಾಲದಲ್ಲಿ ತನ್ನ ಸೃಷ್ಟಿಯೊಂದಿಗೆ ಒಂದಾಗಿಯೂ ಇರುತ್ತಾನೆ ಮತ್ತು ಬೇರೆಯಾಗಿಯೂ ಇರುತ್ತಾನೆ. ಸಾಂಖ್ಯ ಯೋಗ ಧ್ಯಾನ ಪದ್ಧತಿಯನ್ನು ಅಭ್ಯಾಸ ಮಾಡಲು ಜನರಿಗೆ ಸುಲಭದ ದಾರಿ ಎಂದರೆ ಭಗವಂತನ ಪವಿತ್ರ ನಾಮವನ್ನು ಯಾವಾಗಲೂ ಜಪಿಸುತ್ತಿರುವುದು ಎಂದು ಭಗವಾನ್ ಚೈತನ್ಯರು ಹೇಳಿದ್ದಾರೆ. ಇದರ ಜೊತೆಗೆ ಅವರು ಭಗವಂತನ ಪವಿತ್ರ ಹೆಸರು, ಭಗವಂತನ ಶಬ್ದಾವತಾರ ಮತ್ತು ಅವನು ಪರಾತ್ಪರ ಸಮಗ್ರ ಆಗಿರುವುದರಿಂದ ಅವನ ಪವಿತ್ರ ಹೆಸರಿಗೂ ಮತ್ತು ಅವನ ದಿವ್ಯ ಸ್ವರೂಪಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಭಗವಂತನ ದಿವ್ಯ ನಾಮಸ್ಮರಣೆಯನ್ನು ಮಾಡುವವರು ಶಬ್ದ ತರಂಗಗಳ ಮೂಲಕ ನೇರವಾಗಿ ಅವನ ಸಂಘವನ್ನು ಪಡೆಯಬಹುದು. ಹೀಗೆ ಶಬ್ದ ಕಂಪನವನ್ನು ನಾಮಸ್ಮರಣೆಯ ಮೂಲಕ ಹೊರಹೊಮ್ಮಿಸುವ ಅಭ್ಯಾಸ ಮಾಡುವಾಗ 3 ಬಗೆಯ ಬೆಳವಣಿಗೆಗಳನ್ನು ಹಾದು ಹೋಗಬಹುದಾಗಿದೆ: ಅಪರಾಧ ಘಟ್ಟ, ಆಭಾಸ ಘಟ್ಟ ಮತ್ತು ಪಾರಮಾರ್ಥಿಕ ಘಟ್ಟ. ಅಪರಾಧದ ಘಟ್ಟದ ಗುಣಗಾನದಲ್ಲಿ ಎಲ್ಲ ಬಗೆಯ ಪ್ರಾಪಂಚಿಕ ಸೌಖ್ಯವನ್ನು ಬಯಸುವಂತಾಗಬಹುದು. ಆದರೆ 2ನೇ ಘಟ್ಟದಲ್ಲಿ ಈ ಪ್ರಾಪಂಚಿಕ ಕಲ್ಮಶವೆಲ್ಲವೂ ಕಳೆದು ಹೋಗುತ್ತದೆ. ಪಾರಮಾರ್ಥಿಕ ಘಟ್ಟವನ್ನು ತಲುಪಿದಾಗ ಒಂದು ಪ್ರಮುಖವಾದ ಸ್ಥಾನ ಪ್ರಾಪ್ತಿಯಾಗುತ್ತದೆ: ಭಗವಂತನನ್ನು ಪ್ರೀತಿಸುವ ಘಟ್ಟ. ಭಗವಾನ್ ಚೈತನ್ಯರು ಮನುಷ್ಯರಿಗೆ ಇದೇ ಪರಿಪೂರ್ಣತೆಯ ಅತ್ಯುನ್ನತ ಘಟ್ಟ ಎಂದು ಹೇಳಿದ್ದಾರೆ. ಓದ್ಲ ಮಾತಾಜಿ ಮುಂದಕ್ಕೆ. ಯೋಗಾಭ್ಯಾಸ ಓದಿ ಮಾತಾಜಿ. ಪದ್ಮ ಮಾತಾಜಿ. ಏನಾಯ್ತು? ಕೇಳ್ತದ ನಿಂಗೆ? ಬಾಹ್ಯೇಂದ್ರಿಯಗಳ ಮೂಲಕ. ಕೇಳ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಕೇಳಲಿಲ್ಲ ಮಾತಾಜಿ ನಡಿಗೆಯಲ್ಲಿ. ನಮ್ಗೆ ಕೇಳಿಸ್ತಾ ಇಲ್ಲ ಕೇಳಿಲ್ಲ. ಈಗ ಕೇಳ್ತದೆ. ಓದಿ. ಮನಸ್ಸಿನ ಜ್ಞಾನ ಸಂಪಾದನೆಗೆ ಮಾತಾಜಿ. ಅಲ್ಲ, ಎಲ್ಲ ಇಂದ್ರಿಯಗಳ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಮುಖ್ಯ ಕೇಂದ್ರ ಆಯ್ತಲ್ಲ ಮನಸ್ಸು. ಅದರಿಂದ ಪ್ರತಿಯೊಬ್ಬರು ಅಲ್ಲಿಂದ ಓದಿ. ಆದ್ದರಿಂದ ಪ್ರತಿಯೊಬ್ಬರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಜ್ಞಾನ ಸಂಪಾದನೆಗಾಗಿಯೋ
ಅಥವಾ ಸಂಕಲ್ಪ ಬಯಸಿದಂತೆ ಇಂದ್ರಿಯಗಳು ಕೆಲಸ ಮಾಡುವುದಕ್ಕಾಗಿಯೋ ಮನಸ್ಸಿನ ಸಂಪೂರ್ಣ ಚಟುವಟಿಕೆಗಳನ್ನ ಅಭಿವ್ಯಕ್ತಿಗೊಳಿಸುವುದು ಬಾಹ್ಯೇಂದ್ರಿಯಗಳ ಮೂಲಕ. ಮನಸ್ಸಿನ ಸೂಕ್ಷ್ಮ ಚಟುವಟಿಕೆಗಳೆಂದರೆ ಯೋಚಿಸುವುದು, ಅನುಭವಿಸುವುದು ಮತ್ತು ನಿರ್ಧರಿಸುವುದು. ಇವೆಲ್ಲ ಒಬ್ಬನ ಪ್ರಜ್ಞೆಯಂತೆ ಕಳಂಕಿತವೋ ಅಕಳಂಕಿತವೋ ಆಗಿರುತ್ತದೆ. ಒಬ್ಬನ ಮನಸ್ಸು ಕೃಷ್ಣನ ಹೆಸರು, ಗುಣಗಳು, ಸ್ವರೂಪ, ಲೀಲೆಗಳು, ಸನ್ನಿವೇಶ ಮತ್ತು ಸಾಧನ ಸಾಮಗ್ರಿ ಮೇಲೆ ನೆಲೆ ನಿಂತರೆ ಅವನ ಸೂಕ್ಷ್ಮ ಮತ್ತು ಸ್ಥೂಲವಾದ ಚಟುವಟಿಕೆಗಳೆಲ್ಲ ಅನುಕೂಲಕರವಾಗುತ್ತದೆ. ಪ್ರಜ್ಞೆಯನ್ನು ಪರಿಶುದ್ಧಗೊಳಿಸುವ ಭಗವದ್ಗೀತೆಯ ಪರಿಕ್ರಮ ಎನ್ನುವುದು ಕೃಷ್ಣನ ಲೋಕೋತ್ತರ ಗುಣಗಳನ್ನು ಹೇಳುತ್ತಲೇ ಅವನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದೇ ಆಗಿದೆ. ಅವನ ಆಲಯಗಳನ್ನು ಶುದ್ಧಿಗೊಳಿಸುವುದು, ಅವನ ಆಲಯಗಳಿಗೆ ಹೋಗುವುದು, ಸುಂದರವಾಗಿ ಅಲಂಕರಿಸುವ ಆತನ ದಿವ್ಯ ಸ್ವರೂಪವನ್ನು ನೋಡುವುದು, ಆತನ ಅತೀಂದ್ರಿಯ ಕೀರ್ತಿಗಳನ್ನು ಆಲಿಸುವುದು, ಆತನಿಗೆ ಸಮರ್ಪಿಸಿದ ಆಹಾರವನ್ನು ರುಚಿ ನೋಡುವುದು, ಆತನ ಭಕ್ತರೊಂದಿಗೆ ಜೊತೆಗೂಡುವುದು, ಆತನಿಗೆ ಸಮರ್ಪಿಸಿದ ಹೂಗಳ ಮತ್ತು ತುಳಸಿಯ ಸುವಾಸನೆಯನ್ನು ಆಸ್ವಾದಿಸುವುದು, ಭಗವಂತನಿಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು, ಭಕ್ತರನ್ನು ಉದ್ದೇಶಿಸುವರ ಬಗ್ಗೆ ಕೋಪ ವ್ಯಕ್ತಪಡಿಸುವುದು ಮೊದಲಾದವುಗಳು ಇವು ಮನಸ್ಸಿನ ಮತ್ತು ಇಂದ್ರಿಯಗಳ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಬಿಡುವುದನ್ನು ಯಾರೂ ಮಾಡುವುದು ಸಾಧ್ಯವಿಲ್ಲ. ಆದರೆ ಪ್ರಜ್ಞೆಯಲ್ಲೊಂದು ಪರಿವರ್ತನೆ ತಂದುಕೊಂಡು ಈ ಚಟುವಟಿಕೆಗಳನ್ನು ಯಾರು ಬೇಕಾದರೂ ಕೊಳ್ಳಬಹುದು. ಈ ಪರಿವರ್ತನೆಯನ್ನು ಭಗವದ್ಗೀತೆಯಲ್ಲಿ 2.39 ಸೂಚಿಸಲಾಗಿದೆ. ಕೃಷ್ಣ ಅರ್ಜುನನಿಗೆ ಫಲಾಪೇಕ್ಷೆ ಇಲ್ಲದೆಯೂ ಒಬ್ಬ ದುಡಿಯಬಹುದು ಎನ್ನುವ ಯೋಗದ ಜ್ಞಾನವನ್ನು ತಿಳಿಸುತ್ತಾನೆ. ಓ ವೃತಾಪುತ್ರ, ನೀನು ಇಂತಹ ಜ್ಞಾನದೊಂದಿಗೆ ನಡೆದುಕೊಂಡರೆ ನಿನ್ನನ್ನು ನೀನು ಕರ್ಮಬಂಧದಿಂದ ಬಿಡುಗಡೆ ಮಾಡಿಕೊಳ್ಳಬಹುದು. ಇಂದ್ರಿಯ ಸಂತೃಪ್ತಿಯನ್ನು ಹೊಂದುವುದರಲ್ಲಿ ಮನುಷ್ಯರಿಗೆ ಕೆಲವೊಮ್ಮೆ ಅನೇಕ ಪರಿಸ್ಥಿತಿಗಳಿಂದ ತಡೆಯುಂಟಾಗಬಹುದು. ಉದಾಹರಣೆಗೆ ರೋಗಗಳು. ಆದರೆ ಇಂತಹ ನಿಷೇಧಗಳು ಕಡಿಮೆ ಬುದ್ಧಿಯವರಿಗೆ ಮಾತ್ರ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದಾದ ಖಚಿತವಾದ ರೀತಿಯನ್ನು ತಿಳಿಯದೆ ಈ ಅರೆ ಬುದ್ಧಿವಂತರು ಬಲವಂತವಾಗಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹಿಡಿದಿಡಲು ಪ್ರಯತ್ನಿಸಬಹುದು. ಆದರೆ ಇಂದ್ರಿಯ ಸುಖಾನುಭವದ ರಭಸದ ಅಲೆಗಳಿಗೆ ಮನಸೋತು ತಮ್ಮನ್ನು ತಾವು ಅಂತಿಮವಾಗಿ ಅವರು ಒಪ್ಪಿಸಿಕೊಂಡು ಬಿಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಓದ್ಲ ಮಾತಾಜಿ. ಒಂದು ನಿಮಿಷ ಮಾತಾಜಿ, ಲೈನ್ ಅಲ್ಲಿ ಬರ್ತೇವೆ. ಶಾಂತಿ ರೂಪಿಣಿ ಮಾತಾಜಿ ಓದಿ. ಮಾತಾಜಿ ನಾಳೆ ಇರಲ್ಲ, ನಾನು ಅದಕ್ಕೆ ಕೇಳಿದ್ದು. ತೊಂದ್ರೆ ಇಲ್ಲ ಮಾತಾಜಿ. ಶಾಂತಿ ರೂಪಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಂಖ್ಯಯೋಗದ 8 ನಿಯಮಗಳು: ನಿಯಂತ್ರಕ ತತ್ವಗಳನ್ನು ಪಾಲಿಸುವುದು, ನಿಯಮಗಳನ್ನು ಪಾಲಿಸುವುದು, ಕುಳಿತುಕೊಳ್ಳುವ ವಿವಿಧ ಭಂಗಿಗಳು, ಉಸಿರಾಟದ ವ್ಯಾಯಾಮವನ್ನು ಮಾಡುವುದು, ಇಂದ್ರಿಯ ಸಂಬಂಧ ವಿಷಯಗಳಿಂದ ಇಂದ್ರಿಯಗಳನ್ನು ದೂರವಿಡುವುದು ಮೊದಲಾದವು. ಶಾರೀರಿಕ ಸಂಬಂಧ ಭಾವನೆಗಳ ಬಗ್ಗೆ ಬದುಕಿನಲ್ಲಿ ತುಂಬಾ ನಿರತವರಾಗಿರುವವರಿಗಾಗಿ ಮಾಡಿದ್ದು. ಕೃಷ್ಣ ಪ್ರಜ್ಞೆಯಲ್ಲಿರುವ ಬುದ್ಧಿವಂತ ಮನುಷ್ಯ ತನ್ನ ಇಂದ್ರಿಯಗಳು ಕೆಲಸ ಮಾಡುವುದನ್ನು ಬಲವಂತವಾಗಿ ನಿಲ್ಲಿಸುವುದಿಲ್ಲ. ಬದಲಾಗಿ ತನ್ನ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸುತ್ತಾನೆ. ಮಗುವೊಂದನ್ನು ಸುಮ್ಮನೆ ಕೂಡಿಸಿ ಅದು ಆಟವಾಡದಂತೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಅದರ ಬದಲು ಆ ಮಗುವನ್ನು ಮೇಲ್ಮಟ್ಟದ ಚಟುವಟಿಕೆಗಳಲ್ಲಿ ತೊಡಗಿಸಿ ತಪ್ಪು ದಾರಿಗೆ ಹೋಗದಂತೆ ತಡೆಯಬಹುದು. ಅದೇ ರೀತಿ ಯೋಗದಲ್ಲಿ ಹೇಳಿರುವ 8 ನಿಯಮಗಳನ್ನು ಪಾಲಿಸಿ ಇಂದ್ರಿಯಗಳನ್ನು ನಿಗ್ರಹಿಸುವಂತೆ ಸಾಮಾನ್ಯ ಜನರಿಗೆ ಹೇಳಬಹುದು. ಆದರೆ ಕೃಷ್ಣ ಪ್ರಜ್ಞೆಯಂತಹ ಮೇಲ್ಮಟ್ಟದ ಚಟುವಟಿಕೆಗಳಲ್ಲಿ ತೊಡಗಿರುವ ಅಸಾಮಾನ್ಯ ಮನುಷ್ಯರು ಪ್ರಾಪಂಚಿಕ ಆಗುವುಗಳಂತಹ ಅಧಮ ಚಟುವಟಿಕೆಗಳಿಂದ ಸಹಜವಾಗಿ ದೂರವಿರುತ್ತಾರೆ. ಈ ದಾರಿಯಲ್ಲಿ ಭಗವಾನ್ ಚೈತನ್ಯರು ಕೃಷ್ಣ ಪ್ರಜ್ಞೆಯ ವಿಜ್ಞಾನವನ್ನು ಬೋಧಿಸುತ್ತಾರೆ. ಆ ವಿಜ್ಞಾನ ಪರಾತ್ಪರವಾದದ್ದು. ಶುಷ್ಕ ಊಹಾಪೋಹಕರು ಪ್ರಾಪಂಚಿಕ ನಂಟಿನಿಂದ ತಮ್ಮನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಸಾಮಾನ್ಯ ನಿಯಂತ್ರಕ ಪ್ರಯೋಗಗಳಿಗೆ ಒಳಪಡದಷ್ಟು ಮನಸ್ಸು ಶಕ್ತಿಯುತವಾಗಿದ್ದು ಇಂದ್ರಿಯಾಸಕ್ತ ಕೆಲವು ವಿಷಯಗಳಲ್ಲಿ ತೊಡಗುವಂತೆ ಎಳೆದೊಯ್ಯುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಈ ಅಪಾಯವಿರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಇದನ್ನು ಹೇಗೆ ಅಭ್ಯಾಸ ಮಾಡುವುದು ಎನ್ನುವುದನ್ನು ಭಗವಾನ್ ಚೈತನ್ಯರು ತಿಳಿಸಿಕೊಟ್ಟಿದ್ದಾರೆ. ಸಾಕಾ? ಸಾಕು, ಸ್ಟಾಪ್ ಮಾಡಿ. ನೆಕ್ಸ್ಟ್ ಶಶಿಕಲಾ ಮಾತಾಡಿ. ಸನ್ಯಾಸವನ್ನು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಸನ್ಯಾಸವನ್ನು ಸ್ವೀಕರಿಸುವ ಮೊದಲು ಭಗವಾನ್ ಚೈತನ್ಯರು ವಿಶ್ವಂಬರ ಎನ್ನುವ ಹೆಸರಿನ ಕರೆಯಲ್ಪಟ್ಟಿದ್ದರು.
ವಿಶ್ವಂಬರ ಎಂದರೆ ಇಡೀ ವಿಶ್ವವನ್ನು ಪಾಲಿಸುವವನು ಮತ್ತು ಎಲ್ಲ ಜೀವಿಗಳಿಗೆ ದಾರಿ ತೋರುವವನು ಎಂದರ್ಥ. ಈ ಪಾಲಿಸುವವ ಮತ್ತು ನಾಯಕ ಭಗವಾನ್ ಶ್ರೀಕೃಷ್ಣ ಚೈತನ್ಯರಾಗಿ ಮಾನವರಿಗೊಂದು ಮಹೋನ್ನತ ಉಪದೇಶಾಮೃತ ನೀಡಲು ಆವಿರ್ಭವಿಸಿದರು. ಭಗವಾನ್ ಚೈತನ್ಯರು ಜೀವನದ ಅತಿ ಮುಖ್ಯ ಅಗತ್ಯಗಳ ಆದರ್ಶ ಬೋಧಕರೆನಿಸಿದ್ದಾರೆ. ಅವರು ಕೃಷ್ಣ ಪ್ರೀತಿಯನ್ನು ಅತಿ ಸೌಂದರ್ಯದಿಂದ ಎಲ್ಲರಿಗೂ ಕೊಡುವಂತರಾಗಿದ್ದಾರೆ. ಅವರು ಎಲ್ಲಾ ಕರುಣೆಗಳು ಮತ್ತು ಅದೃಷ್ಟಗಳು ತುಂಬಿರುವ ಮಹಾನ್ ಅಣೆಕಟ್ಟು. ಶ್ರೀಮದ್ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲಿ ಖಚಿತಪಡಿಸಿದಂತೆ ಅವರು ದೇವೋತ್ತಮ ಪರಮ ಪುರುಷರೆನಿಸಿಕೊಂಡು ಸಾಕ್ಷಾತ್ ಕೃಷ್ಣನೇ ಆಗಿದ್ದಾರೆ. ಅಲ್ಲದೆ ಕಲಹದ ಈ ಯುಗದಲ್ಲಿ ಅವರು ಪ್ರತಿಯೊಬ್ಬರಿಂದಲೂ ಪೂಜಾರ್ಹರಾಗಿದ್ದಾರೆ. ಪ್ರತಿಯೊಬ್ಬರು ಅವರ ಸಂಕೀರ್ತನ ಆಂದೋಲನದಲ್ಲಿ ಭಾಗವಹಿಸಬಹುದಾಗಿದೆ. ಯಾವ ಹಿಂದಿನ ಅರ್ಹತೆಯೂ ಇದಕ್ಕೆ ಅಗತ್ಯವಿಲ್ಲ. ಬರೀ ಅವರ ಬೋಧನೆಗಳನ್ನು ಅನುಸರಿಸುವುದರಿಂದ ಯಾರು ಬೇಕಾದರೂ ಪರಿಪೂರ್ಣ ಮಾನವ ಜೀವಿಯಾಗಬಹುದು. ಭಗವಾನ್ ಚೈತನ್ಯರತ್ತ ಆಕರ್ಷಿತರಾಗುವ ಅದೃಷ್ಟ ಯಾರಾದರೂ ಆದರೆ ಅವರು ಖಂಡಿತ ಜೀವನ ಪಥದಲ್ಲಿ ಯಶಸ್ಸು ಕಾಣುತ್ತಾರೆ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ, ಅಭೌತಿಕ ಎತ್ತರಗಳನ್ನು ಎಟುಕಿಸಿಕೊಳ್ಳಬೇಕೆಂದು ಬಯಸುವ ಯಾರಿಗಾದರೂ ಭಗವಾನ್ ಚೈತನ್ಯರ ಅನುಗ್ರಹದಿಂದ ಮಾಯೆಯ ಸಂಕೋಲೆಗಳಿಂದ ಬಿಡುಗಡೆ ಹೊಂದಲು ಸುಲಭವಾಗಿ ಸಾಧ್ಯವಾಗುತ್ತದೆ. ಈ ಕೃತಿಯಲ್ಲಿ ಸಮರ್ಪಿಸಿರುವ ಬೋಧನೆಗಳು ಭಗವಂತನಿಂದ ಬೇರೆಯದಾಗಿಲ್ಲ. ಐಹಿಕ ಶರೀರದಲ್ಲಿ ಬೆರೆತುಕೊಂಡಿರುವ ಬದ್ಧಾತ್ಮವು ಎಲ್ಲಾ ಬಗೆಯ ಪ್ರಾಪಂಚಿಕ ಚಟುವಟಿಕೆಗಳಿಂದ ಇತಿಹಾಸದ ಪುಟಗಳನ್ನು ರೂಪಿಸುತ್ತದೆ. ಭಗವಾನ್ ಚೈತನ್ಯರ ಬೋಧನೆಗಳು ಇಂತಹ ಅನಗತ್ಯ ಮತ್ತು ತಾತ್ಕಾಲಿಕ ಚಟುವಟಿಕೆಗಳಿಂದ ಮಾನವ ಸಮಾಜದ ಸದಸ್ಯರಿಗೆ ಸಹಾಯ ಮಾಡುವುದಲ್ಲದೆ ಪ್ರಾಪಂಚಿಕ ಬಂಧನಗಳಿಂದ ಬಿಡುಗಡೆ ಹೊಂದಿದ ಮೇಲೆ ಪ್ರಾರಂಭವಾಗುವ ಆಧ್ಯಾತ್ಮಿಕ ಕಾರ್ಯ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ಇಂತಹ ವಿಮೋಚಿತ ಚಟುವಟಿಕೆಗಳು ಮಾನವ ಪರಿಪೂರ್ಣತೆಯ ಗುರಿಯಾಗಿ ಸಂಯೋಜನೆಗೊಳ್ಳುತ್ತದೆ. ಪ್ರಾಪಂಚಿಕ ವಿಷಯಗಳನ್ನು ಭೋಗಿಸಲು ಪ್ರಯತ್ನಿಸುತ್ತಾ ಒಬ್ಬ ಅರ್ಜಿಸುವ ಕರ್ತಕ ಗರ್ವ ಎನ್ನಿಸುವುದೊಂದೇ ಮಿಥ್ಯ. ಬೆಳಗುವ ಜ್ಞಾನವನ್ನು ಭಗವಾನ್ ಚೈತನ್ಯರ ಬೋಧನೆಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಗಳಿಸಬಹುದು ಮತ್ತು ಇಂತಹ ಜ್ಞಾನದಿಂದ ಆಧ್ಯಾತ್ಮಿಕ ಅಸ್ತಿತ್ವವನ್ನು ವಿಸ್ತರಿಸಿಕೊಳ್ಳಬಹುದು. ಶ್ರೀ ಚೈತನ್ಯ ಚರಿತಾಮೃತ. ಅದು ಬೇಡ, ಅದು ಪುಸ್ತಕದ ಮೈನ್. ಪ್ರತಿಯೊಬ್ಬನು ತನ್ನ ಚಟುವಟಿಕೆಗಳ ಫಲದ ಸುಖ ದುಃಖಗಳನ್ನು ಅನುಭವಿಸಬೇಕು. ಯಾರಾದರೂ ಇಂತಹ ನಿರ್ವಹಿಸುವ ಪ್ರಾಪಂಚಿಕ ನೀತಿ ನಿಯಮಗಳನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಫಲಕಾರಿ ಚಟುವಟಿಕೆಗಳಲ್ಲಿ ನಿರತನಾಗಿರುವವರೆಗೂ ಬದುಕಿನ ಅಂತಿಮ ಗುರಿಯನ್ನು ಸಾಧಿಸುವ ಪ್ರಯತ್ನದಲ್ಲಿ ಖಂಡಿತವಾಗಿಯೂ ದಿಗ್ಭ್ರಮೆಗೊಳಗಾಗುತ್ತಾನೆ. ಶ್ರೀ ಚೈತನ್ಯ ಚರಿತಾಮೃತ ಎನ್ನುವ ಈ ಪುಸ್ತಕದಲ್ಲಿ ಸಮರ್ಪಿಸಿರುವ ಭಗವಾನ್ ಚೈತನ್ಯರ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮಾನವ ಸಮುದಾಯ ಒಂದು ಆಧ್ಯಾತ್ಮಿಕ ಬದುಕಿನ ಹೊಸ ಬೆಳಕನ್ನು ಅನುಭವಿಸಲಿದೆ. ಇದರಿಂದ ಪರಿಶುದ್ಧಾತ್ಮದ ಚಟುವಟಿಕೆಗಳನ್ನು ವಿಸ್ತಾರಗೊಳ್ಳುತ್ತದೆ ಎಂದು ನಾನು ತುಂಬಾ ವಿಶ್ವಾಸದಿಂದ ಭಾವಿಸಿದ್ದೇನೆ. ಎಸಿ ಭಕ್ತಿವೇದಾಂತ ಸ್ವಾಮಿ, ಮಾರ್ಚ್ 14, 1968 ಭಗವಾನ್ ಚೈತನ್ಯರ ಜನ್ಮದಿನ. ಶ್ರೀ ರಾಧಾಕೃಷ್ಣ ದೇವಾಲಯ, ನ್ಯೂಯಾರ್ಕ್. ಹರೇ ಕೃಷ್ಣ ಮಾತಾಜಿ. ಎಸ್ವೈಯ ಎನ್ವೈ ಮಾತಾಜಿ. ಎನ್ವೈ ಅಂದ್ರೆ ನ್ಯೂಯಾರ್ಕ್. ಓದ್ಬೇಕು ಮಾತಾಜಿ. ಧನ್ಯವಾದ ಮಾತಾಜಿ. ಒಂದೇ ಒಂದು ಸೆಕೆಂಡ್ ಮಾತಾಜಿ, ಒಂದು ಫೋನ್ ಬಂದಿದೆ. ಒಂದ್ ಸೆಕೆಂಡ್ ಮಾತಾಜಿ. 1968ರಲ್ಲಿ ಹುಟ್ಟಿದ್ದ ಅವರು. ಎಂತ ಹೌದಾ, ಹಾಗೆ ಕೊಟ್ಟಿದ್ದಾರಲ್ವಾ? ಅದೆಂತ 1968 ಅಲ್ಲ, ಮಾರ್ಚ್ 14, 1960 ಭಗವಾನ್ ಚೈತನ್ಯರ ಜನ್ಮದಿನ ಅಂತೇಳಿ ಕೊಟ್ಟಿದ್ದಾರೆ.
68 ಆದ್ರೆ ನಾವು ಹುಟ್ಟುವಾಗ ಇಲ್ಲ, ಅವರು 500 500 ವರ್ಷ ವರ್ಷಗಳ ಹಿಂದೆ 500 ಅಲ್ಲಪ್ಪ. ವರ್ಷ ಹಿಂದೆ ಹೋಗ್ಬೇಕು ಮಾತಾಡಿ. ಅದೇ ಈಗ ಒಂದು 525 ವರ್ಷ ಆದ್ರೂ ಆಗಿರ್ಬೋದು. ಮಾತಾಜಿ ಆಗ ಈ ಬುಕ್ ಬರ್ದವರು ಅವರು ಆಫರ್ ಮಾಡಿರ್ಬೇಕು ಅವರ ಬರ್ಡೇಗೆ. ಹರೇ ಕೃಷ್ಣ. ಇಲ್ಲಿ ನೋಡಿ ಕೆಳಗೆ ಕೊಟ್ಟಿದಾರಲ್ಲ, ಭಗವಾನ್ ಚೈತನ್ಯರ ಜನ್ಮದಿನ ಶ್ರೀ ಶ್ರೀ ರಾಧಾಕೃಷ್ಣ ದೇವಾಲಯ ನ್ಯೂಯಾರ್ಕ್ ಎನ್ವೈ ಅಂತ. ಅವ್ರು ಮಾತಾಜಿ ಹೇಳಿದಾಗೆ ಇರ್ಬೋದು ಅದು. ಆ ದಿನ ಅವರ ಬರ್ತ್ಡೇ ದಿವಸ ಅಂತ ಹೇಳ್ಕೊಂಡು ಅದು ಇಸ್ವಿ ಮಾತ್ರ ಆ ಇಸ್ವಿ ದಿವಸ ಅದು ಅರ್ಪಣೆ ಮಾಡಿದ್ರು. ಮಾರ್ಚ್ 14 ಅವರ ಬರ್ತ್ಡೇ ಇರ್ಬಹುದು. ಬಂದ್ರು ಮಾತಾಜಿ. ಬಂದಿದ್ದೀನಿ ಮಾತಾಜಿ. ಅದೇ ಅವ್ರದ್ದು ಡೇಟ್ ಆಫ್ ಬರ್ತಾ ಚೈತನ್ಯ ಮಹಾಪ್ರಭುಗಳದ್ದು ಡೇಟ್ ಆಫ್ ಬರ್ತ್ ಮಾರ್ಚ್ ಅಲ್ಲಿ ಇರ್ತದಲ್ಲ ಮಾತಾಜಿ ಅವರದ್ದು. ಅದು 1968 ಹುಟ್ಟಿದ ದಿವಸ ಅವರು ಬರ್ದಿದ್ದಾರೆ ಕಾಣ್ಬೇಕು. ಅದೇ ಅವರು ಅವತ್ತು ಇದು ಮಾಡಿದ್ದಾರೆ ಅಂತ. ಅವರು ಆಕ್ಚುಲ್ ಆಗಿ ಹುಟ್ಟಿರೋದು ಮಾತಾಜಿ, ಅವ್ರು ಹುಟ್ಟಿರೋದು 18ನೇ ತಾರೀಕು ಫೆಬ್ರವರಿ 1486 ಮಾತಾಜಿ. ಮಾಯಾಪುರಲ್ಲಿ ಹುಟ್ಟಿರೋದು. 18ನೇ ತಾರೀಕು ಫೆಬ್ರವರಿ 1486. ಯಾಕೆಂದ್ರೆ ಇವರು ಕೃಷ್ಣದಾಸ್ ಕವಿರಾಜ್ ಹೇಳ್ತಾರಲ್ಲ, ಅವ್ರದ್ದು 1507ರಲ್ಲಿ ಜನಿಸಿದ್ರು ಅಂತ ಅವ್ರು ಹೇಳ್ತಾರೆ. ಅವ್ರು ಹುಟ್ಟಿರೋದು ಯಾರು? ಕೃಷ್ಣದಾಸ್ ಕವಿರಾಜ್ ಅವರು. ಅದೊಂದೇನಾ ಮಾತಾಜಿ ಡೌಟ್ ಅಲ್ಲಿ? ಓಕೆ, ಆಯ್ತು. ಪ್ರಸ್ತಾವನೆ ಶುರು ಮಾಡ್ಲಾ? ನೋಡಿ. ಹರೇ ಕೃಷ್ಣ. ಪ್ರಸ್ತಾವನೆ ಮಾತಾಜಿ ಹೇಳಿದಾಗ 18 ಫೆಬ್ರವರಿ 1486. ಹೌದು ಮಾತಾಜಿ, ಹೌದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧಿಸಿದ್ದಕ್ಕೂ ಮತ್ತು ಈ ಕೃತಿಯಲ್ಲಿ ಸಂಕಲಿಸಲಾದ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ ವಿಷಯಗಳಿಗೂ ಯಾವ ವ್ಯತ್ಯಾಸನೂ ಇಲ್ವಂತೆ. ಸೊ ಅಲ್ಲಿ ಕೃಷ್ಣ ಏನ್ ಬೋಧಿಸಿದಾರೋ ಅದೇ ಇಲ್ಲೂ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ್ದಾರೆ ಅಂತ ಆಯ್ತು. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳೆಲ್ಲ ಶ್ರೀಕೃಷ್ಣನ ಬೋಧನೆಗಳ ಕಾರ್ಯರೂಪ ನಿದರ್ಶನಗಳು. ಪ್ರತಿಯೊಬ್ಬರೂ ತನಗೆ ಶರಣಾಗತರಾಗಬೇಕು ಎನ್ನುವುದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಅಂತಿಮ ಸಂದೇಶ. ಸೊ ಕೃಷ್ಣ ಹೇಳೋದು ಅದೇ, ಅಂತಿಮ ಸಂದೇಶ ನಮಗ್ ಕೊಡ್ತಾ ಇರೋದು ಅವನಿಗೆ ನಾವೆಲ್ಲರೂ ಶರಣಾಗಬೇಕು ಅಂತ. ಇಂತಹ ಶರಣಾಗತ ಆತ್ಮಗಳನ್ನು ಕೂಡಲೇ ನನ್ನ ಸುಪ್ರದಿಗೆ ತೆಗೆದುಕೊಳ್ಳುವುದಾಗಿ ಶ್ರೀಕೃಷ್ಣ ಮಾತು ಕೊಟ್ಟಿದ್ದಾನೆ. ಸೊ ಇಂಥ ಒಂದು ಶರಣಾಗತ ಆತ್ಮಗಳನ್ನ ಅವನು ಇನ್ಚಾರ್ಜ್ ತಗೊಳ್ತಾನೆ. ಏನೇ ಇದಾದ್ರೂ ನಾನೇ ಅದನ್ನ ಇನ್ಚಾರ್ಜ್ ತಗೋತೀನಿ ಅಂತ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮ ಪುರುಷನ ಸ್ವಾಂಶ ವಿಸ್ತರಣೆ ಆದ ಭಗವಂತ ಕ್ಷೀರೋದಕಶಾಹಿ ವಿಷ್ಣು ರೂಪದಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡು ಈಗಾಗಲೇ ಸೃಷ್ಟಿಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಅವನೇ ಹೊತ್ಕೊಂಡಿದ್ದಾನೆ. ಆದರೆ ಈ ಸಂರಕ್ಷಣೆ ಎನ್ನುವುದು ನೇರವಾಗಿ ಅಲ್ಲ. ಹೀಗಿದ್ದರೂ ಭಗವಂತ ನಿರ್ಮಲ ಭಕ್ತನ ಹೊಣೆಯನ್ನು ತಾನೇ ಹೊತ್ತುಕೊಳ್ಳುತ್ತೇನೆ ಎಂದು ಹೇಳಿದರೆ ಅವನು ನೇರವಾಗಿಯೇ ಹೊಣೆ ಸ್ವೀಕರಿಸಿದ್ದಾನೆ ಎಂದು ಅರ್ಥ. ಒಬ್ಬ ನಿರ್ಮಲ ಭಕ್ತ ಭಗವಂತನಿಗೆ ಎಂದೆಂದೂ ಶರಣಾಗತವಾಗಿರುವ ಒಂದು ಆತ್ಮ ನಿರ್ಮಲ ಭಕ್ತ. ಮಗುವೊಂದು ತನ್ನ ತಂದೆ ತಾಯಿಯಲ್ಲಿ ಅಧೀನವಾಗುವಂತೆ ಅಥವಾ ಒಂದು ಪ್ರಾಣಿ ತನ್ನ ಯಜಮಾನನಲ್ಲಿ ತನ್ನನ್ನು ಒಪ್ಪಿಕೊಂಡಂತೆ ಇದು. ಈ ಶರಣಾಗತಿ ಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಕ್ತಿ ಸೇವೆಯನ್ನು ಮಾಡಲು ತಕ್ಕುದಾದ ವಿಷಯಗಳನ್ನು ಒಪ್ಕೋಬೇಕು, ಮತ್ತೆ ಅಸಮ್ಮತವಾದದ್ದನ್ನು ಕಡೆಗಾಣಿಸ್ಬೇಕು. ಯಾವತ್ತೂ ಭಗವಂತನ ಸಂರಕ್ಷಣೆಯಲ್ಲಿ ಖಚಿತವಾದ ಒಂದು ನಂಬಿಕೆಯನ್ನು ಇಟ್ಕೋಬೇಕು. ಭಗವಂತನ ದಯೆಯ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿಸಿರಬೇಕು. ಯಾವತ್ತೂ ತನ್ನನ್ನು ನಮ್ರನಾಗಿ ಮತ್ತು ವಿನೀತನಾಗಿ ಇರಿಸಿಕೊಳ್ಳಬೇಕು. ಭಗವಂತನ ಹಿತಾರ್ಥವನ್ನೇ ಬಯಸಬೇಕು ಮತ್ತು ಭಗವಂತನಿಗೆ ಒಲ್ಲದ ಹಿತಾರ್ಥಗಳನ್ನು ಅವರು ಬಯಸಬಾರದು ಅಂತ ಹೇಳ್ತಾ ಇದ್ದಾರೆ. ಈ 6 ಸೂತ್ರಗಳನ್ನು ಅನುಸರಿಸಿ ಪ್ರತಿಯೊಬ್ಬರೂ ತನ್ನಲ್ಲಿ ಶರಣಾಗತರಾಗಬೇಕೆಂದು ಭಗವಂತ ಆಜ್ಞಾಪಿಸ್ತಾ ಇದ್ದಾನೆ. ಈ 6 ಅಂಶಗಳನ್ನ ಇಟ್ಕೊಂಡು ನೀವು ಶರಣಾಗತರಾಗಿ ಅಂತ. ಆದರೆ ಬುದ್ಧಿವಂತರು ಎನ್ನಬಹುದಾದ ಈ ಲೋಕದ ಬುದ್ಧಿಜೀವಿಗಳು ಈ ಸೂತ್ರಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಇಂಥವನ್ನು ಕಡೆಗಾಣಿಸುವಂತೆ ಜನಸಾಮಾನ್ಯರಿಗೆ ಒತ್ತಾಯಿಸ್ತಾರೆ. ಸೊ ಭಗವದ್ಗೀತೆಯ 9ನೇ ಅಧ್ಯಾಯ ಕೊನೆಯಲ್ಲಿ ಭಗವಂತ ಅಲ್ಲಿ ಶರಣಾಗತಕ್ಕೆ ಹೇಳಿದ್ದಾನೆ. ಅದ್ಯಾವುದು ಅಂತಂದ್ರೆ ಒಂದ್ ನಿಮಿಷ ಹೇಳ್ತೇನೆ. ಕೊನೆಯದು ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾ ನಮಸ್ಕುರು ಮಾಂ ವೈಶ್ಯಸಿ ಯುಕ್ತೇವ ಮಾತ್ಮನಾಂ ಮತ್ಪರಾಯಣ. ಅಂದ್ರೆ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು,
ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿ ಬರುವೆ ಅಂತ ಭಗವಂತ ಅಲ್ಲಿ ಹೇಳಿದ್ದಾನೆ. ಮತ್ತೆ 18.65 ಅದೇ ಹೇಳ್ತಾರೆ ನೋಡಿ. ಭಗವಂತ ಹೇಳಿದ್ದಾನೆ ಕೊನೆಯಲ್ಲಿ 18.65 ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಂ ವೈಶಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಅಂತ ಇಲ್ಲೂ ಹೇಳ್ತಾ ಇದ್ದಾರೆ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ತಪ್ಪದೆ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ ಅಂತ ಇದು ಒಂದು ರಹಸ್ಯ, ಇದನ್ನ ಹೇಳ್ತೀನಿ ಅಂತ ಭಗವಂತ ಅಲ್ಲಿ ಅರ್ಜುನನ್ಗೆ ಹೇಳಿದ್ದಾನೆ. ಭಗವದ್ಗೀತೆಯ 9ನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ನೇರವಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಯಾವಾಗಲೂ ನನ್ನನ್ನು ಯೋಚಿಸು, ನನ್ನ ಭಕ್ತನಾಗು, ನನ್ನನ್ನು ಆರಾಧಿಸು ಮತ್ತು ಭಕ್ತಿ ಗೌರವಗಳನ್ನು ನನಗೆ ಮಾತ್ರ ನೀನು ಸಲ್ಲಿಸು. ಹೀಗೆ ಮಾಡೋದ್ರಿಂದ ಯಾರು ಬೇಕಾದರೂ ತನ್ನ ದಿವ್ಯ ಬೀಡನ್ನು ಖಂಡಿತ ತಲುಪ್ತಾರೆ ಅಂತ ಭಗವಂತ ಹೇಳಿರ್ತಾನೆ. ಆದರೆ ಈ ಪಂಡಿತೋತ್ತಮರೆನಿಸಿರುವ ದಾನವರು ಸಾಮಾನ್ಯ ಜನತೆಯನ್ನು ತಪ್ಪು ದಾರಿಗೆಳೆದು ಪರಮ ಪುರುಷನಿಗೆ ಶರಣಾಗತರಾಗದೆ ನಿರಾಕಾರ, ಅವ್ಯಕ್ತ, ಶಾಶ್ವತ, ಇನ್ನೂ ಹುಟ್ಟದೆಯೇ ಇರುವ ಸತ್ಯಕ್ಕೆ ತಲೆಬಾಗಬೇಕೆಂದು ಹೇಳ್ತಾರೆ. ನಿರಾಕಾರಿವಾದಿ ಮಾಯಾವಾದಿ ಜಿಜ್ಞಾಸುಗಳು ಪರಮ ಸತ್ಯದ ಅಂತಿಮ ನೋಟವೇ ದೇವೋತ್ತಮ ಪರಮ ಪುರುಷ ಎನ್ನುವುದನ್ನು ಅವರು ಒಪ್ಪೋದಿಲ್ಲ. ಯಾರಾದರೂ ಒಬ್ಬರು ಸೂರ್ಯನನ್ನು ಇರುವಂತೆಯೇ ತಿಳಿದುಕೊಳ್ಳಬೇಕಾದರೆ ಮೊದಲು ನಾವು ಸೂರ್ಯ ರಶ್ಮಿಯನ್ನು ಎದುರಿಸಿ ಅನಂತರ ಸೂರ್ಯಮಂಡಲವನ್ನು ಕಾಣಬೇಕಲ್ವಾ? ಸೂರ್ಯಮಂಡಲವನ್ನು ಪ್ರವೇಶಿಸುವುದು ಸಾಧ್ಯವಾದರೆ ಅವರಿಗೆ ಅಲ್ಲಿನ ಪ್ರಧಾನ ದೇವತೆಯನ್ನು ನೋಡಲು ಸಾಧ್ಯವಾಗಬಹುದು. ಫಲವತ್ತಲ್ಲದ ಜ್ಞಾನ ಭಂಡಾರದ ಮಿತಿಯಿಂದಾಗಿ ಈ ಮಾಯಾವಾದಿ ಜಿಜ್ಞಾಸುಗಳು ಸೂರ್ಯರಶ್ಮಿಗೆ ಹೋಲಿಸಬಹುದಾದ ನಿರಾಕಾರ ಬ್ರಹ್ಮ ಪ್ರಕಾಶದ ಆಚೆಗೆ ಹೋಗಲಾರರು. ದೇವೋತ್ತಮ ಪುರುಷನ ನಿಜವಾದ ಮುಖವನ್ನು ನೋಡಬೇಕಾದರೆ ನಿರಾಕಾರ ಬ್ರಹ್ಮ ಪ್ರಕಾಶದ ತೇಜವನ್ನು ತೂರಿ ಮುನ್ನುಗ್ಗಬೇಕಾಗುತ್ತದೆ ಎನ್ನುವುದನ್ನು ಉಪನಿಷತ್ತುಗಳು ಖಚಿತಗೊಳಿಸುತ್ತವೆ. ಆದ ಕಾರಣ ಚೈತನ್ಯ ಮಹಾಪ್ರಭುಗಳು ವ್ರಜ ದೇಶದ ರಾಜನ ಸಾಕು ಮಗನಾಗಿ ಅವತರಿಸಿದ ಭಗವಾನ್ ಶ್ರೀಕೃಷ್ಣನನ್ನು ನೇರವಾಗಿ ಆರಾಧಿಸಬೇಕು ಎನ್ನುತ್ತಾರೆ. ಭಗವಾನ್ ಶ್ರೀಕೃಷ್ಣನೇ ಪರಮ ಸತ್ಯ ಎನಿಸಿರುವುದರಿಂದ ವೃಂದಾವನ ಎನ್ನುವ ಊರು ಶ್ರೀಕೃಷ್ಣನಷ್ಟೇ ಪವಿತ್ರ ತಾಣ ಎಂದು ಬೋಧಿಸುವ ಅವರು ಅವನಿಗೂ ಅವನ ಹೆಸರಿಗೂ ಗುಣಗಳಿಗೂ ಆಕಾರಕ್ಕೂ ಲೀಲೆಗಳಿಗೂ ಸನ್ನಿವೇಶಗಳಿಗೂ ಮತ್ತು ಸಾಧನಾ ಸಾಮಗ್ರಿಗಳ ನಡುವೆ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಇದ್ದಾರೆ. ಇದೇ ದೇವೋತ್ತಮ ಪುರುಷನ ಪರಮ ಸ್ವರೂಪ ಲಕ್ಷಣ. ಅತ್ಯಂತ ಉನ್ನತ ಪರಿಪೂರ್ಣತೆಯ ಘಟ್ಟದಲ್ಲಿ ಅನನ್ಯವಾಗಿ ಆರಾಧಿಸುವ ರೀತಿಯನ್ನು ವ್ರಜದೇಶದ ಗೋಪಿಕಾ ಸ್ತ್ರೀಯರು ಮಾಡುತ್ತಾ ಬಂದಿದ್ದಾರೆ ಎಂದು ಶ್ರೀ ಚೈತನ್ಯರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಈ ಗೋಪಿಕಾ ಸ್ತ್ರೀಯರು ಯಾವ ಲೌಕಿಕ ಅಥವಾ ಆಧ್ಯಾತ್ಮಿಕ ಲಾಭದ ಆಸೆಗಳನ್ನಿಟ್ಟುಕೊಳ್ಳದೆ ಶ್ರೀಕೃಷ್ಣನನ್ನು ಪ್ರೀತಿಸಿದ್ದಾರೆ. ಭಗವಾನ್ ಚೈತನ್ಯರು ಶ್ರೀಮದ್ ಭಾಗವತ ಪಾರಮಾರ್ಥಿಕ ಜ್ಞಾನದ ಪರಿಶುದ್ಧ ಕಥನ ಎಂದು ಬೋಧಿಸಿ ಮಾನವ ಬದುಕಿನ ಅತ್ಯಂತ ಉನ್ನತ ಗುರಿ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನೊಂದಿಗೆ ಅಪ್ಪಟ ಪ್ರೀತಿಯನ್ನು ಬೆಳೆಸಿಕೊಳ್ಳುವುದೇ ಆಗಿದೆ ಅಂತ ಅವರೂ ಹೇಳಿದ್ದಾರೆ. ಭಗವಾನ್ ಚೈತನ್ಯರ ಬೋಧನೆಗಳು ಸಾಂಖ್ಯ ಪದ್ಧತಿಯ ತತ್ವಶಾಸ್ತ್ರ ಎನಿಸಿದ ಸಾಂಖ್ಯ ಯೋಗವನ್ನು ಪ್ರತಿಪಾದಿಸಿದ ಭಗವಾನ್ ಕಪಿಲರ ಬೋಧನೆಗಳಿಗೆ ತದ್ವತ್ತಾಗಿವೆ. ಈ ಪ್ರಮಾಣಿತ ಯೋಗ ಪದ್ಧತಿ ಭಗವಂತನ ದಿವ್ಯ ರೂಪವನ್ನು ಕುರಿತು ಧ್ಯಾನ ಮಾಡುವುದನ್ನು ತಿಳಿಸುತ್ತದೆ. ಯಾವುದೋ ಶೂನ್ಯ ಅಥವಾ ನಿರಾಕಾರದ ಕುರಿತು ಧ್ಯಾನಿಸುವ ಪ್ರಶ್ನೆಯೇ ಇಲ್ಲಿ ಉದ್ಭವಿಸುವುದಿಲ್ಲ. ಒಬ್ಬನು ಭಗವಾನ್ ವಿಷ್ಣುವಿನ ಪಾರಮಾರ್ಥಿಕ ರೂಪವನ್ನು ನಿರ್ಧಾರಿತ ಪದ್ಮಾಸನ ಭಂಗಿಯಲ್ಲಿ ಕುಳಿತು ಧ್ಯಾನಿಸದಿದ್ದರೂ ಈ ಧ್ಯಾನವನ್ನು ಪರಿಪೂರ್ಣ ಸಮಾಧಿ ಎಂದೇ ಕರೆಯಲಾಗುತ್ತದೆ. ಇಂತಹ ಧ್ಯಾನ ಪರಿಪೂರ್ಣ ಸಮಾಧಿ ಎನ್ನುವುದನ್ನು ಭಗವದ್ಗೀತೆಯ 6ನೇ ಅಧ್ಯಾಯದ ಕೊನೆಯಲ್ಲಿ ಸ್ಪಷ್ಟಪಡಿಸಲಾಗಿದೆಯಂತೆ. ಇಲ್ಲಿ ಶ್ರೀಕೃಷ್ಣ ಎಲ್ಲಾ ಯೋಗಿಗಳಿಗಿಂತಲೂ ತನ್ನ ಹೃದಯಾಂತರಾಳದಲ್ಲಿ ಪ್ರೀತಿ ಮತ್ತು ಭಕ್ತಿಯನ್ನು ನಿರಂತರವಾಗಿರಿಸಿಕೊಂಡು ಧ್ಯಾನಿಸುವವನೇ ಮಹಾಯೋಗಿ ಎಂದು ಹೇಳುತ್ತಾನೆ. ಮತ್ತೊಮ್ಮೆ ಅದನ್ನು ಓದ್ತೀನಿ. ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಎಲ್ಲಾ ಯೋಗಿಗಳಿಗಿಂತಲೂ ತನ್ನ ಹೃದಯಾಂತರಾಳದಲ್ಲಿ ಪ್ರೀತಿ ಮತ್ತು ಭಕ್ತಿಯಿಂದ ನಿರಂತರವಾಗಿ ಭಗವಂತನನ್ನ ಇರಿಸಿಕೊಂಡು ಶ್ಯಾಮಸುಂದರ ಫಾರ್ಮ್ ಇರಿಸಿಕೊಂಡು ಧ್ಯಾನಿಸುವವನೇ ಮಹಾಯೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಂಖ್ಯ ತತ್ವಶಾಸ್ತ್ರದ ಮೂಲ ಅಂಶವಾದ ಅಚಿಂತ್ಯ ಭೇದ ತತ್ವ
ಪ್ರತಿಪಾದಿಸುವಂತೆ ಭಗವಂತ ಒಂದೇ ಕಾಲದಲ್ಲಿ ತನ್ನ ಸೃಷ್ಟಿಗೆ ಒಂದಾಗಿಯೂ ಇರ್ತಾನೆ ಮತ್ತು ಅವನು ಬೇರೆಯಾಗಿಯೂ ಇರ್ತಾನಂತೆ. ಸಾಂಖ್ಯ ಯೋಗ ಧ್ಯಾನ ಪದ್ಧತಿಯನ್ನು ಅಭ್ಯಾಸ ಮಾಡಲು ಜನರಿಗೆ ಸುಲಭದ ದಾರಿ ಎಂದರೆ ಭಗವಂತನ ಪವಿತ್ರ ನಾಮವನ್ನು ಯಾವಾಗಲೂ ಜಪಿಸುತ್ತಾ ಇರುವುದು ಎಂದು ಭಗವಾನ್ ಶ್ರೀ ಚೈತನ್ಯರು ಹೇಳಿದ್ದಾರೆ. ಇದರ ಜೊತೆಗೆ ಅವರು ಭಗವಂತನ ಪವಿತ್ರ ಹೆಸರು ಭಗವಂತನ ಶಬ್ದಾವತಾರ ಮತ್ತು ಅವನು ಪರಾತ್ಪರ ಸಮಗ್ರ ಆಗಿರುವುದರಿಂದ ಅವನ ಪವಿತ್ರ ಹೆಸರಿಗೂ ಮತ್ತು ಅವನ ದಿವ್ಯ ಸ್ವರೂಪಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಭಗವಂತನ ದಿವ್ಯ ನಾಮಸ್ಮರಣೆಯನ್ನು ಮಾಡುವವರು ಶಬ್ದ ತರಂಗಗಳ ಮೂಲಕ ನೇರವಾಗಿ ಅವನ ಸಂಘವನ್ನ ಪಡೆಯಬಹುದು. ಹೀಗೆ ಶಬ್ದ ಕಂಪನ ನಾಮಸ್ಮರಣೆಯ ಮೂಲಕ ಹೊರಹೊಮ್ಮಿಸುವ ಅಭ್ಯಾಸ ಮಾಡುವಾಗ 3 ಬಗೆಯ ಬೆಳವಣಿಗೆಯನ್ನ ಹಾದು ಹೋಗ್ಬೇಕು. ಅಪರಾಧ ಘಟ್ಟ ಒಂದು, ಆಮೇಲೆ ಆಭಾಸ ಘಟ್ಟ ಅಂತ ಅಂದ್ರೆ ಕ್ಲಿಯರಿಂಗ್ ಇದು ಸ್ಟೇಜ್ ಅಂತ, ಮತ್ತು ಪಾರಮಾರ್ಥಿಕ ಘಟ್ಟ ಅಂತ. ಅಪರಾಧ ಘಟ್ಟ ಗುಣಗಾನದಲ್ಲಿ ಎಲ್ಲಾ ಬಗೆಯ ಪ್ರಾಪಂಚಿಕ ಸೌಖ್ಯವನ್ನು ಬಯಸುವಂತಾಗಬಹುದು. ಆದರೆ 2ನೇ ಘಟ್ಟದಲ್ಲಿ ಪ್ರಾಪಂಚಿಕ ಕಲ್ಮಶವೆಲ್ಲವೂ ಕಳೆದೋಗುತ್ತೆ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಪಾರಮಾರ್ಥಿಕ ಘಟ್ಟವನ್ನು ತಲುಪಿದಾಗ ಒಂದು ಪ್ರಮುಖವಾದ ಸ್ಥಾನ ಪ್ರಾಪ್ತಿಯಾಗುತ್ತೆ. ಸೊ ಭಗವಂತನನ್ನು ಪ್ರೀತಿಸುವ ಘಟ್ಟ ಅದು. ಭಗವಾನ್ ಚೈತನ್ಯರು ಇದೇ ಮನುಷ್ಯರಿಗೆ ಪರಿಪೂರ್ಣತೆಯ ಅತ್ಯುನ್ನತ ಘಟ್ಟ ಅಂತ ಹೇಳಿದ್ದಾರೆ. ಯಾವುದು ಪ್ರಮುಖವಾದದ್ದು ಮತ್ತು ಪರಿಪೂರ್ಣತೆ ಅತ್ಯುನ್ನತ ಘಟ್ಟ ಅಂತಂದ್ರೆ ಭಗವಂತನನ್ನು ಪ್ರೀತಿಸುವ ಘಟ್ಟ ಅದು. ಯೋಗಾಭ್ಯಾಸ ಮುಖ್ಯವಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಲು ಕಾರಣವಾಗುವ ಸಾಧನೆ. ಎಲ್ಲಾ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಮುಖ್ಯ ಕೇಂದ್ರ ಯಾವುದು ಅಂದ್ರೆ ಮನಸ್ಸು ಅಲ್ವಾ, ಇದು ನಮಗೆ ಗೊತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ಜ್ಞಾನ ಸಂಪಾದನೆಗಾಗಿಯೂ ಅಥವಾ ಸಂಕಲ್ಪ ಬಯಸಿದಂತೆ ಇಂದ್ರಿಯಗಳು ಕೆಲಸ ಮಾಡುವುದಕ್ಕಾಗಿಯೂ ಮನಸ್ಸಿನ ಸಂಪೂರ್ಣ ಚಟುವಟಿಕೆಗಳೆಲ್ಲ ಅಭಿವ್ಯಕ್ತಿಗೊಳ್ಳುವುದು ಬಾಹ್ಯೇಂದ್ರಿಯಗಳ ಮೂಲಕ. ಮನಸ್ಸಿನ ಸೂಕ್ಷ್ಮ ಚಟುವಟಿಕೆಗಳು ಅಂದರೆ ಯೋಚಿಸುವುದು, ಅನುಭವಿಸುವುದು ಮತ್ತು ನಿರ್ಧರಿಸುವುದು. ಇವೆಲ್ಲ ಒಬ್ಬನ ಪ್ರಜ್ಞೆಯಂತೆ ಕಳಂಕಿತವೋ ಅಕಳಂಕಿತವೋ ಆಗಿರುತ್ತದೆ. ಒಬ್ಬನ ಮನಸ್ಸು ಕೃಷ್ಣನ ಹೆಸರು, ಗುಣಗಳು, ಸ್ವರೂಪ, ಲೀಲೆಗಳು, ಸನ್ನಿವೇಶ ಮತ್ತು ಸಾಧನ ಸಾಮಗ್ರಿ ಮೇಲೆ ನೆಲೆ ನಿಂತರೆ, ಮನಸ್ಸು ಇವುಗಳ ಮೇಲೆ ನೆಲೆ ನಿಂತರೆ ಅವನ ಸೂಕ್ಷ್ಮ ಮತ್ತು ಸ್ಥೂಲವಾದ ಚಟುವಟಿಕೆಗಳೆಲ್ಲ ಅನುಕೂಲವಾಗಿರುತ್ತದೆ. ನೋಡಿ ಮತ್ತೊಮ್ಮೆ ಇದನ್ನು ಓದ್ತೀನಿ. ಒಬ್ಬನ ಮನಸ್ಸು ಕೃಷ್ಣನ ಹೆಸರು, ಕೃಷ್ಣನ ಗುಣಗಳು, ಕೃಷ್ಣನ ಸ್ವರೂಪ, ಕೃಷ್ಣನ ಲೀಲೆಗಳು, ಕೃಷ್ಣನ ಸನ್ನಿವೇಶ ಮತ್ತು ಕೃಷ್ಣನ ಸಾಧನಾ ಸಾಮಗ್ರಿ ಇವುಗಳ ಮೇಲೆ ನೆಲೆ ನಿಂತರೆ ಮಾತ್ರ ಅವನ ಸೂಕ್ಷ್ಮ ಮತ್ತು ಸ್ಥೂಲವಾದ ಚಟುವಟಿಕೆಗಳಿದೆಯಲ್ಲ ಅದಕ್ಕೆ ಅನುಕೂಲಕರವಾಗಿರುತ್ತದಂತೆ. ಸೊ ಪ್ರಜ್ಞೆಯನ್ನು ಪರಿಶುದ್ಧಗೊಳಿಸುವ ಭಗವದ್ಗೀತೆಯ ಪರಿಕ್ರಮ ಎನ್ನುವುದು ಕೃಷ್ಣನ ಲೋಕೋತ್ತರ ಗುಣಗಳನ್ನು ಹೇಳುತ್ತಲೇ ಅವನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದೇ ಆಗಿದೆ. ಅವನ ಆಲಯಗಳನ್ನು ಶುದ್ಧಗೊಳಿಸುವುದು, ಅವನ ಆಲಯಗಳಿಗೆ ಹೋಗುವುದು ಮತ್ತು ಸುಂದರವಾಗಿ ಅಲಂಕರಿಸುವ ಅವನ ದಿವ್ಯ ಸ್ವರೂಪವನ್ನು ನೋಡೋದು, ಆತನ ಅತೀಂದ್ರಿಯ ಕೀರ್ತಿಗಳನ್ನು ಆಲಿಸೋದು, ಆತನಿಗೆ ಸಮರ್ಪಿಸಿದ ಆಹಾರವನ್ನು ರುಚಿ ನೋಡುವುದು, ಆತನ ಭಕ್ತರೊಂದಿಗೆ ಜೊತೆಗೂಡುವುದು, ಆತನಿಗೆ ಸಮರ್ಪಿಸಿದ ಹೂವುಗಳ ಮತ್ತು ತುಳಸಿಯ ಸುವಾಸನೆಯನ್ನು ಆಸ್ವಾದಿಸುವುದು, ಭಗವಂತನಿಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಭಕ್ತರನ್ನು ದ್ವೇಷಿಸುವವರ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸೋದು. ಸೊ ಯಾರು ಭಕ್ತರನ್ನ ದ್ವೇಷಿಸ್ತಾರೋ ಆಮೇಲೆ ಅವರನ್ನ ಹೀಯಾಳಿಸ್ತಾರೋ ಅಂಥವ್ರ ಬಗ್ಗೆ ಕೋಪ ಬರಬೇಕು, ನಮಗೆ ವ್ಯಕ್ತಪಡಿಸ್ಬೇಕು. ಮೊದಲಾದವು ಇವು ಮನಸ್ಸಿನ ಮತ್ತು ಇಂದ್ರಿಯಗಳ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಬಿಡುವುದನ್ನು ಯಾರೂ ಮಾಡುವುದು ಸಾಧ್ಯ ಇಲ್ಲ. ಆದರೆ ಪ್ರಜ್ಞೆಯಲ್ಲೊಂದು ಪರಿವರ್ತನೆ ತಂದುಕೊಂಡು ಈ ಚಟುವಟಿಕೆಗಳನ್ನು ಯಾರು ಬೇಕಾದರೂ ಪರಿಶುದ್ಧಗೊಳಿಸಿಕೊಳ್ಳಬಹುದು. ಈ ಪರಿವರ್ತನೆಯನ್ನು ಭಗವದ್ಗೀತೆ 2.39 ಸೂಚಿಸಲಾಗಿದೆ. ಕೃಷ್ಣ ಅರ್ಜುನನಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆಯೂ ಒಬ್ಬ ದುಡಿಯಬಹುದು ಎನ್ನುವ ಯೋಗದ ಜ್ಞಾನವನ್ನ ತಿಳಿಸುತ್ತಾರೆ. ಓ ಪೃಥಾಪುತ್ರ, ನೀನು ಇಂತಹ ಜ್ಞಾನದೊಂದಿಗೆ ನಡೆದುಕೊಂಡರೆ ನಿನ್ನನ್ನು ನೀನು ಕರ್ಮಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳಬಹುದು. ಇಂದ್ರಿಯ ಸಂತೃಪ್ತಿಯನ್ನು ಹೊಂದುವುದರಲ್ಲಿ ಮನುಷ್ಯರಿಗೆ ಕೆಲವೊಮ್ಮೆ ಅನೇಕ ಪರಿಸ್ಥಿತಿಗಳಿಂದ ತಡೆಯುಂಟಾಗಬಹುದು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಯಾರಿಗೆ? ಅರ್ಜುನನಿಗೆ ಹೇಳಿದ್ದು. ಉದಾಹರಣೆಗೆ ರೋಗಗಳು, ಆದರೆ ಇಂಥ ನಿಷೇಧಗಳು ಕಡಿಮೆ ಬುದ್ಧಿಯವರಿಗೆ ಮಾತ್ರ. ಮನಸ್ಸು ಮತ್ತು ಒಂದು ನಿಮಿಷ ಮತ್ತೆ ಓದ್ತೀನಿ ಅದನ್ನ.
ಓ ಪುತ್ರ, ನೀನು ಇಂತಹ ಜ್ಞಾನದೊಂದಿಗೆ ನಡೆದುಕೊಂಡರೆ ನಿನ್ನನ್ನು ನೀನು ಕರ್ಮ ಬಂಧನದಿಂದ ಬಿಡುಗಡೆ ಮಾಡ್ಕೋಬಹುದು. ಇಂದ್ರಿಯ ಸಂತೃಪ್ತಿಯನ್ನು ಹೊಂದುವುದರಲ್ಲಿ ಮನುಷ್ಯರಿಗೆ ಕೆಲವೊಮ್ಮೆ ಅನೇಕ ಪರಿಸ್ಥಿತಿಗಳಿಂದ ತಡೆಯುಂಟಾಗಬಹುದು. ಉದಾಹರಣೆಗೆ ರೋಗಗಳು ಬರ್ಬೋದು. ಆದರೆ ಇಂಥ ನಿಷೇಧಗಳು ಕಡಿಮೆ ಬುದ್ಧಿಯವರಿಗೆ ಮಾತ್ರ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದಾದ ಖಚಿತವಾದ ರೀತಿಯನ್ನು ತಿಳಿಯದೆ ಈ ಅರೆ ಬುದ್ಧಿವಂತರು ಬಲವಂತವಾಗಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹಿಡಿದಿಡಲು ಪ್ರಯತ್ನಿಸಬಹುದು. ಆದರೆ ಇಂದ್ರಿಯ ಸುಖಾನುಭವದ ರಭಸದ ಅಲೆಗಳಿಗೆ ಮನಸೋತು ತಮ್ಮನ್ನು ತಾವು ಅಂತಿಮವಾಗಿ ಅವರು ಒಪ್ಪಿಸ್ಕೊಂಡು ಬಿಡ್ತಾರೆ. ಸೊ ಸಾಂಖ್ಯ ಯೋಗದ 8 ನಿಯಮಗಳು ಇಲ್ಲಿ ಹೇಳ್ತಾ ಇದ್ದಾರೆ. ನಿಯಂತ್ರಕ ತತ್ವಗಳನ್ನು ಪಾಲಿಸುವುದು, ನಿಯಮಗಳನ್ನು ಪಾಲಿಸುವುದು, ಕುಳಿತುಕೊಳ್ಳುವ ವಿವಿಧ ಭಂಗಿಗಳು, ಉಸಿರಾಟದ ವ್ಯಾಯಾಮಗಳನ್ನ ಮಾಡೋದು, ಇಂದ್ರಿಯ ಸಂಬಂಧ ವಿಷಯಗಳಿಂದ ಇಂದ್ರಿಯಗಳನ್ನು ದೂರ ಬಿಡುವುದು ಮೊದಲಾದವು ಅಂತ ಹೇಳಿದ್ದಾರೆ. ಇಲ್ಲ 5 ಮಾತ್ರ ಕೊಟ್ಟಿದ್ದಾರೆ. ಶಾರೀರಿಕ ಸಂಬಂಧ ಭಾವನೆಗಳ ಬಗ್ಗೆ ಬದುಕಿನಲ್ಲಿ ತುಂಬಾ ನಿರತರಾಗಿರುವವರಿಗಾಗಿ ಇದು ಮಾಡಿದ್ದು. ಕೃಷ್ಣ ಪ್ರಜ್ಞೆಯಲ್ಲಿರುವ ಬುದ್ಧಿವಂತ ಮನುಷ್ಯ ತನ್ನ ಇಂದ್ರಿಯಗಳನ್ನು ಕೆಲಸ ಮಾಡುವುದನ್ನು ಬಲವಂತವಾಗಿ ನಿಲ್ಲಿಸೋದಿಲ್ಲ. ಬದಲಾಗಿ ತನ್ನ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾನೆ. ಮಗುವೊಂದನ್ನು ಸುಮ್ಮನೆ ಕೂಡಿಸಿ ಅದು ಆಟವಾಡದಂತೆ ಮಾಡಲು ಯಾರಿಗೂ ಸಾಧ್ಯ ಇಲ್ಲ. ಅದರ ಬದಲು ಆ ಮಗುವನ್ನು ಮೇಲ್ಮಟ್ಟದ ಚಟುವಟಿಕೆಗಳಲ್ಲಿ ತೊಡಗಿಸಿ ತಪ್ಪು ದಾರಿಗೆ ಹೋಗದಂತೆ ತಡೆಯಬಹುದು. ಅದೇ ರೀತಿ ಯೋಗದಲ್ಲಿ ಹೇಳಿರುವ 8 ನಿಯಮಗಳನ್ನು ಪಾಲಿಸಿ ಇಂದ್ರಿಯಗಳನ್ನು ನಿಗ್ರಹಿಸುವಂತೆ ಸಾಮಾನ್ಯ ಜನರಿಗೆ ಹೇಳಬಹುದು. ಆದರೆ ಕೃಷ್ಣ ಪ್ರಜ್ಞೆಯಂತಹ ಮೇಲ್ಮಟ್ಟದ ಚಟುವಟಿಕೆಗಳಲ್ಲಿ ತೊಡಗಿರುವ ಅಸಾಮಾನ್ಯ ಮನುಷ್ಯರು ಪ್ರಾಪಂಚಿಕ ಆಗು ಹೋಗುಗಳಂತ ಅಧಮ ಚಟುವಟಿಕೆಗಳಿಂದ ಸಹಜವಾಗಿ ದೂರವಿರುತ್ತಾರೆ. ಸೊ ಈ ದಾರಿಯಲ್ಲಿ ಭಗವಾನ್ ಚೈತನ್ಯರು ಕೃಷ್ಣ ಪ್ರಜ್ಞೆಯ ವಿಜ್ಞಾನವನ್ನ ಬೋಧಿಸ್ತಾರೆ. ಆ ವಿಜ್ಞಾನ ಪರಸ್ಪರವಾದದಂತೆ ಶುಷ್ಕ ಊಹಾಪೋಹಕರು ಪ್ರಾಪಂಚಿಕ ನಂಟಿನಿಂದ ತಮ್ಮನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಸಾಮಾನ್ಯ ನಿಯಂತ್ರಣ ಪ್ರಯೋಗಗಳಿಗೆ ಒಳಪಡದಷ್ಟು ಮನಸ್ಸು ಶಕ್ತಿಯುಕ್ತವಾಗಿದ್ದು ಇಂದ್ರಿಯ ಶಕ್ತಿ ಕೆಲವು ಕೆಲಸಗಳಲ್ಲಿ ತೊಡಗುವಂತೆ ಎಳೆದೊಯ್ಯುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಈ ಅಪಾಯ ಇರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು. ಮತ್ತು ಇದನ್ನು ಹೇಗೆ ಅಭ್ಯಾಸ ಮಾಡುವುದು ಎನ್ನುವುದನ್ನು ಭಗವಾನ್ ಚೈತನ್ಯರು ತಿಳಿಸಿಕೊಟ್ಟಿದ್ದಾರೆ. ಸನ್ಯಾಸವನ್ನು ಸ್ವೀಕರಿಸುವ ಮೊದಲು ಭಗವಾನ್ ಚೈತನ್ಯರು ವಿಶ್ವಂಭರ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟಿದ್ದರು. ಅವರು ವಿಶ್ವಂಭರ ಎಂದರೆ ಇಡೀ ವಿಶ್ವವನ್ನು ಪಾಲಿಸುವವನು ಮತ್ತು ಎಲ್ಲ ಜೀವಿಗಳಿಗೆ ದಾರಿ ತೋರುವನು ಎಂದರ್ಥ. ಈ ಪಾಲಿಸುವವ ಮತ್ತು ನಾಯಕ ಭಗವಾನ್ ಶ್ರೀಕೃಷ್ಣ ಚೈತನ್ಯರಾಗಿ ಮಾನವರಿಗೊಂದು ಮಹೋನ್ನತ ಉಪದೇಶಾಮೃತ ನೀಡಲು ಆವಿರ್ಭವಿಸಿದರು. ಭಗವಾನ್ ಚೈತನ್ಯರು ಜೀವನದ ಅತಿ ಮುಖ್ಯ ಅಗತ್ಯಗಳ ಆದರ್ಶ ಬೋಧಕರೆನಿಸಿದ್ದಾರೆ. ಅವರು ಕೃಷ್ಣ ಪ್ರೀತಿಯನ್ನು ಅತಿ ಔದಾರ್ಯದಿಂದ ಎಲ್ಲರಿಗೂ ಕೊಡುವಂತವರಾಗಿದ್ದಾರೆ. ಅವರು ಎಲ್ಲಾ ಕರುಣೆಗಳು ಮತ್ತು ಅದೃಷ್ಟಗಳು ತುಂಬಿರುವ ಮಹಾನ್ ಆಣೆಕಟ್ಟು. ಶ್ರೀಮದ್ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲಿ ಖಚಿತಪಡಿಸಿದಂತೆ ಅವರು ದೇವೋತ್ತಮ ಪರಮ ಪುರುಷರೆನಿಸಿಕೊಂಡು ಸಾಕ್ಷಾತ್ ಕೃಷ್ಣನೇ ಆಗಿದ್ದಾರೆ. ಅಲ್ಲದೆ ಕಲಹದ ಈ ಒಂದು ಕಲಿಯುಗದಲ್ಲಿ ಅವರು ಪ್ರತಿಯೊಬ್ಬರಿಂದಲೂ ಪೂಜಾರರಾಗಿದ್ದಾರೆ. ಪ್ರತಿಯೊಬ್ಬರು ಅವರ ಸಂಕೀರ್ತನೆ ಆಂದೋಲನದಲ್ಲಿ ಭಾಗವಹಿಸಬಹುದಾಗಿದೆ. ಯಾವ ಇಂದಿನ ಅರ್ಹತೆಯೂ ಇದಕ್ಕೆ ಬೇಕಾಗಿಲ್ಲ. ಬರೀ ಅವರ ಬೋಧನೆಗಳನ್ನು ಅನುಸರಿಸುವುದರಿಂದ ಯಾರು ಬೇಕಾದರೂ ಪರಿಪೂರ್ಣ ಮಾನವ ಜೀವಿಯಾಗಬಹುದು. ಭಗವಾನ್ ಚೈತನ್ಯರತ್ತ ಆಕರ್ಷಿತರಾಗುವ ಅದೃಷ್ಟ ಯಾರದ್ದಾದರೂ ಆದರೆ ಅವರು ಖಂಡಿತ ಜೀವನ ಪಥದಲ್ಲಿ ಯಶಸ್ಸು ಕಾಣುತ್ತಾರೆ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಅಭೌತಿಕ ಎತ್ತರಗಳನ್ನು ಎಟಗಿಸಿಕೊಳ್ಳಬೇಕೆಂದು ಬಯಸುವ ಯಾರಿಗಾದರೂ ಭಗವಾನ್ ಚೈತನ್ಯರ ಅನುಗ್ರಹದಿಂದ ಮಾಯೆಯ ಸಂಕೋಲೆಗಳಿಂದ ಬಿಡುಗಡೆ ಹೊಂದಲು ಸುಲಭವಾಗಿ ಸಾಧ್ಯವಾಗುತ್ತದೆ. ಈ ಕೃತಿಯಲ್ಲಿ ಸಮರ್ಪಿಸಿರುವ ಬೋಧನೆಗಳು ಭಗವಂತನಿಂದ ಬೇರೆಯದ್ದಾಗಿಲ್ಲ. ಐಹಿಕ ಶರೀರದಲ್ಲಿ ಬೆರೆತುಕೊಂಡಿರುವ ಬದ್ಧಾತ್ಮವು ಎಲ್ಲ ಬಗೆಯ ಪ್ರಾಪಂಚಿಕ ಚಟುವಟಿಕೆಗಳಿಂದ ಇತಿಹಾಸದ ಪುಟಗಳನ್ನು ಹೆಚ್ಚಿಸುತ್ತದೆ. ಭಗವಾನ್ ಚೈತನ್ಯರ ಬೋಧನೆಗಳು ಇಂತಹ ಅನಗತ್ಯ ಮತ್ತು ತಾತ್ಕಾಲಿಕ ಚಟುವಟಿಕೆಗಳಿಂದ ಮಾನವ ಸಮಾಜದ ಸದಸ್ಯರಿಗೆ ಸಹಾಯ ಮಾಡುವುದಲ್ಲದೆ ಪ್ರಾಪಂಚಿಕ ಬಂಧನಗಳಿಂದ ಬಿಡುಗಡೆ ಹೊಂದಿದ ಮೇಲೆ ಪ್ರಾರಂಭವಾಗುವ ಆಧ್ಯಾತ್ಮಿಕ ಕಾರ್ಯ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ಇಂತಹ ವಿಮೋಚಿತ ಚಟುವಟಿಕೆಗಳು ಮಾನವ ಪರಿಪೂರ್ಣತೆಯ ಗುರಿಯಾಗಿ ಸಂಯೋಜನೆಗೊಳ್ಳುತ್ತದೆ. ಪ್ರಾಪಂಚಿಕ ವಿಷಯಗಳನ್ನು ಭೋಗಿಸಲು ಪ್ರಯತ್ನಿಸುತ್ತಾ ಒಬ್ಬ ಅರ್ಜಿಸುವ ಕೃತಕ ಗರ್ವ ಎನ್ನುವುದೊಂದು ಮಿಥ್ಯೆ ಅಷ್ಟೇ.
ಬೆಳಗುವ ಜ್ಞಾನವನ್ನು ಭಗವಾನ್ ಚೈತನ್ಯರ ಬೋಧನೆಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಗಳಿಸಬಹುದು ಮತ್ತು ಇಂಥ ಜ್ಞಾನದಿಂದ ಆಧ್ಯಾತ್ಮಿಕ ಅಸ್ತಿತ್ವವನ್ನು ವಿಸ್ತರಿಸಿಕೊಳ್ಳಬಹುದು. ಪ್ರತಿಯೊಬ್ಬನು ತನ್ನ ಚಟುವಟಿಕೆಗಳ ಫಲದ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಯಾರು ಇಂಥವನ್ನು ನಿರ್ವಹಿಸುವ ಪ್ರಾಪಂಚಿಕ ನೀತಿ ನಿಯಮಗಳನ್ನು ತಡೆಹಿಡಿಯಲು ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಫಲಕಾರಿ ಚಟುವಟಿಕೆಗಳಲ್ಲಿ ನಿರತನಾಗಿರುವವರೆಗೂ ಬದುಕಿನ ಅಂತಿಮ ಗುರಿಯನ್ನು ಸಾಧಿಸುವ ಪ್ರಯತ್ನದಲ್ಲಿ ಖಂಡಿತವಾಗಿಯೂ ದಿಗ್ಭ್ರಮೆಗೊಳ್ಳುತ್ತಾನೆ. ಶ್ರೀ ಚೈತನ್ಯ ಚರಿತಾಮೃತ ಎನ್ನುವ ಈ ಪುಸ್ತಕದಲ್ಲಿ ಸಮರ್ಪಿಸಿರುವ ಭಗವಾನ್ ಚೈತನ್ಯರ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮಾನವ ಸಮುದಾಯ ಒಂದು ಆಧ್ಯಾತ್ಮಿಕ ಬದುಕಿನ ಹೊಸ ಬೆಳಕನ್ನು ಅನುಭವಿಸಲಿದೆ. ಇದರಿಂದ ಪರಿಶುದ್ಧಾತ್ಮದ ಚಟುವಟಿಕೆಗಳು ವಿಸ್ತಾರಗೊಳ್ಳುತ್ತವೆ ಎಂದು ನಾನು ಭಕ್ತಿ ವೇದಾಂತ ಸ್ವಾಮಿ AC ಇವರು ಪ್ರಭುಪಾದರು ಇದು ಬರೆದಿರೋದು ನಾನು ತುಂಬಾ ವಿಶ್ವಾಸದಿಂದ ಭಾವಿಸುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ಅವರು ಬರೆದಿದ್ದು ಮಾರ್ಚ್ 14, 1968. ಅದು ಭಗವಾನ್ ಚೈತನ್ಯರ ಜನ್ಮದಿನ ಅಂತ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನಮಗೆ ಚೈತನ್ಯರ ಜನ್ಮದಿನ ಬೇರೆ ಡೇಟೆ ಕೊಟ್ಟಿದ್ದಾರೆ. ಶ್ರೀ ರಾಧಾಕೃಷ್ಣ ದೇವಾಲಯ, ನ್ಯೂಯಾರ್ಕ್ ಎನ್ನುವರು. ಅದು ಇವ್ರನ್ನ ಪೂಜೆಗಳನ್ನ ಕೇಳ್ಬೇಕು ನಾವು ಇದೇನಿದು ಅಂತ. ಆ ವರ್ಷದಲ್ಲಿ 14th ಮಾರ್ಚ್ ಬಂದಿರ್ಬೇಕು ಮಾತಾಜಿ. 1968 ಅಲ್ಲಿ 14th ಮಾರ್ಚ್ ದಿವಸ ಬಂದಿರ್ಬೇಕು. ಡೇಟ್ ಚೇಂಜ್ ಆಗ್ತಲ್ಲ, ಬಂದಿರುತ್ತೆ ಅಲ್ಲ. ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿವಸ ಅಲ್ವಾ? ಆ ದಿವಸ ಅವರು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಆಫರ್ ಮಾಡಿರ್ಬೇಕು ಶ್ರೀಲ ಪ್ರಭುಪಾದರು ಈ ಭಕ್ತಿ ಇದನ್ನು ಚೈತನ್ಯ ಚರಿತಾಮೃತವನ್ನು. ಅಂದ್ರೆ ಅವರು ಗ್ರಹಣ ದಿನ ಹುಟ್ಟಿದಾರಲ್ಲ, ಇದನ್ನ ತಿಥಿ ಮೇಲೆ ತಗೊಂಡು ಹೋಗ್ತಾರೆ. ಅವಾಗ ಹೇಳತಾರ ಗ್ರಹಣ ಬಂದಿದೆ ಆ ದಿನ ಅನ್ಸುತ್ತೆ. ಅವರು ಎಕ್ಲಿಪ್ಸ್ ಇರುವ ದಿನ ತಾನೇ ಹುಟ್ಟಿರ್ತಾರೆ ಚೈತನ್ಯ ಮಹಾಪ್ರಭುಗಳು. ಆ ತಿಥಿ ಮೇಲೆ ತಗೊಂಡು ಹೋದ್ರೆ ಮೋಸ್ಟ್ಲಿ ಮಾರ್ಚ್ 14 ಬಂದಿರುತ್ತೆ 1968 ಅಲ್ಲಿ. ಮಾತಾಜಿ ಹೇಳಿತಾರ. ಮಾತಾಜಿ ಅದೇ ಕರೆಕ್ಟ್. ಅದೇ ನಕ್ಷತ್ರದ ಮೇಲೆ ತಗೊಂಡು ಹೋಗ್ತಾರಲ್ವಾ ಮಾತಾಜಿ, ತಿಥಿ ಮೇಲೆ ತಗೊಂಡೋಗಲ್ಲ. ಅದೇ ಮಾತಾಜಿ ಅವರು ಎಕ್ಲಿಪ್ಸ್ ದಿನ ಅದು ಇದ್ರ ದಿನ ಗ್ರಹಣ ದಿನ ಹುಟ್ಟಿದ್ರಲ್ಲ. ಗ್ರಹಣ ಯಾವ ವರ್ಷ ಯಾವ ಬಂದಿದೆ ನೋಡಿ. ಹೋಳಿ ಹುಣ್ಣಿಮೆ ದಿವಸ, ಹೋಳಿ ಹುಣ್ಣಿಮೆ ದಿವಸ ಇರ್ತಲ್ಲ ಗ್ರಹಣ ಬಂದಿರಲ್ಲ. ಬಟ್ ಹೋಳಿ ಹುಣ್ಣಿಮೆ ದಿವಸ ಹುಟ್ಟಿದವರು ಆ ದಿವಸನೇ ಇರ್ತದೆ. ಅದೇ ಅದೇ ಅದು ವೆರಿಫೈ ಮಾಡ್ಬೇಕು. ಹೋಳಿ ಹುಣ್ಣಿಮೆ ಅಲ್ಲ ಮತ್ತೆ? ಹೌದಾ, ಹೋಳಿ ಹುಣ್ಣಿಮೆನಾ ಅದು? ಹೌದೌದು, ಹೋಳಿ ಹುಣ್ಣಿಮೆ ದಿವಸ ಅವತ್ತು ಎಕ್ಲಿಪ್ಸ್ ಇರುತ್ತೆ. ಕರೆಕ್ಟ್, ಹೋಳಿ ಹುಣ್ಣಿಮೆ. ಹಾಗಾದ್ರೆ ಹೋಳಿ ಹುಣ್ಣಿಮೆ ದಿನ ತಗೋತಾರೆ. ಆ ದಿನ ಅವ್ರು ಹುಟ್ಟಿದ್ದಲ್ಲಿ ಎಕ್ಲಿಪ್ಸ್ ಇರುತ್ತೆ ಅಷ್ಟೇನೆ. ಬಟ್ ಹೋಳಿ ಹುಣ್ಣಿಮೆ ಆ ತಿಥಿ ಮೇಲೆ ತಗೊಂಡು ಗೂಗಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮಾತಾಜಿ. ಹುಣ್ಣಿಮೆ ದಿನ ತಗೊಂಡಿರ್ತಾರೆ ಮಾತಾಜಿ. ಕರೆಕ್ಟ್. ಇಲ್ಲಿ ಸಹ ಮಾರ್ಚ್ 14 ಗೆ ಗೌರ ಪೂರ್ಣಿಮಾ ಶ್ರೀ ಚೈತನ್ಯ ಮಹಾಪ್ರಭು ಅಂತ ಹೇಳಿ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ. ಅದೇ ಪೌರ್ಣಿಮೆ ಬಂದಿರುತ್ತೆ. ಅಂದ್ರೆ ಅವರು ಇದ್ರ ದಿನ ಎಕ್ಲಿಪ್ಸ್ ಇರುತ್ತೆ ಅಷ್ಟೇನೆ. ಬಟ್ ಎಲ್ಲಾ ಹುಣ್ಣಿಮೆ ದಿನ ಎಕ್ಲಿಪ್ಸ್ ಇರೋದಿಲ್ಲ. ಬಟ್ ಅದೇ ಗುರು ಪೌರ್ಣಿಮೆ ಇದ್ರ ದಿನ ತಗೊಂಡಿರ್ತಾರೆ. ಅದೇ ಈ ಪೌರ್ಣಮಿ ತಗೊಂಡ್ ಮಾಡಿದ್ರು. ನೋಡೋಣ ಇರಿ ಮಾತಾಜಿ, ಕ್ಲಾರಿಫೈ ಮಾಡ್ಕೊಳ್ಳಿ ಮಾತಾಜಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಇಲ್ಲ, ಅದೇ ಕರೆಕ್ಟ್ ಮಾತಾಜಿ, ಅದೇ ತರನೇ ಹೋಳಿ ಹುಣ್ಣಿಮೆ ದಿನ ಹುಟ್ಟಿರ್ತಾರಲ್ವಾ. ಆ ಹುಣ್ಣಿಮೆ ಆ ವರ್ಷ ಆ ಇದರಲ್ಲಿ ಬಂದಿರುತ್ತೆ. ನಾವೆಲ್ಲ ಅಂದ್ರೆ ಡೇಟ್ ಪ್ರಕಾರ ಹೋಗ್ತಿದ್ವಿ, ಬಟ್ ಇವರು ತಿಥಿ ಪ್ರಕಾರ ಹೋಗಿರ್ತಾರೆ. ಈಗ ಅಷ್ಟಮಿ ಚೌತಿ ಎಲ್ಲ ಎರಡೆರಡು ಬಂದಾಗೆ ಎವ್ರಿ ಇಯರ್ ಚೇಂಜ್ ಆಗ್ತಲ್ಲ ಅವ್ರದ್ದು ಇದು. ಎವ್ರಿ ಇಯರ್ ಚೇಂಜ್ ಆಗುತ್ತೆ. ಯಾವ ಹುಣ್ಣಿಮೆ ನಮ್ದು ತಿಥಿಗಳ ಪ್ರಕಾರ ಹೋಗ್ತಾ ಇರ್ತಲ್ಲ. ಹೌದು, ಡೇಟ್ ಚೇಂಜ್ ಆಗುತ್ತೆ. ಡೇಟು ಮಂತು ಎಲ್ಲ ಚೇಂಜ್ ಆಗುತ್ತೆ. ಎಲ್ಲ ಚೇಂಜ್ ಆಗುತ್ತೆ. ಹೌದು, ಎಲ್ಲ ಚೇಂಜ್ ಆಗುತ್ತೆ. ಹಿಂದೂ ಮುಂದೆ ಹೋಗ್ತಾ ಇರುತ್ತಲ್ಲ. ಮಾರ್ಚ್ 14 ಈಗ ಚೆಕ್ ಮಾಡಿದೆ 1968 ಅದು ಹೋಳಿ ಹುಣ್ಣಿಮೆನೆ ಇರ್ಬೇಕು ಆ ದಿವಸ. ಹೋಳಿ ಹುಣ್ಣಿಮೆ ನೋಡಿ ಸೆಲೆಬ್ರೇಟ್ ಮಾಡ್ತೇವೆ ನಾವು. ಅಲ್ಲ, ಹೋಳಿ ಹುಣ್ಣಿಮೆ ಇರ್ಬಹುದು. ಯಾಕಂದ್ರೆ ಇಲ್ಲಿ 1968 ಅಲ್ಲಿ ಬಂದಿದೆ. ಇಲ್ಲಿ ಹೋಳಿ ಹುಣ್ಣಿಮೆ ಏನ್ ಕೊಟ್ಟಿದ್ದಾರೆ, ಪೂರ್ಣಿಮಾ ದಿವಸ ಅಂತೇಳಿ ಕೊಟ್ಟಿದ್ದಾರೆ. ಅದೇ ಮೂನ್ ರೈಸ್ ಹಾಗೆ ಹೇಳ್ಬಹುದು. ಮತ್ತೆ ಫೆಬ್ರವರಿ ಎಷ್ಟು ಹೇಳಿದ್ದು ಮಾತಾಜಿ? 18 ಅಲ್ಲ? ಫೆಬ್ರವರಿ 18th Feb 1486 ಹುಟ್ಟಿದ್ದವರು. ಸೇಮ್ ಅದೇ ಇದರಲ್ಲಿ ಮಾರ್ಚ್ 14 ಅಂತಲೇ ಕೊಟ್ಟಿದ್ದಾರೆ.
ಕ್ಯಾಲೆಂಡರ್ ಅಲ್ಲಿ ನೋಡಿದೆ ನಾನು ಈ ವರ್ಷದ ಮಾತಾ ಕ್ಯಾಲೆಂಡರ್. ಮಾತಾಜಿ ನಾನು ಇದ್ರಲ್ಲಿ ನೋಡಿದೆ ಆಯ್ತಾ, ಗೂಗಲ್ ಅಲ್ಲಿ ನೋಡಿದೆ. ಮಾರ್ಚ್ 14, 1906 ಆದ ಹುಣ್ಣಿಮೆ ಅಂತ ಕೊಟ್ಟಿದ್ದಾರೆ, ಫುಲ್ ಮುಂದೆ. ಓಕೆ, ಹೋಳಿ ಹುಣ್ಣಿಮೆ ಕೊಟ್ಟಿದ್ದಾರೆ. ಹಾ, ಫಲ್ಗುಣ ಪೂರ್ಣಿಮಾ ಅಂತ ಹೇಳ್ತಾ ಇದ್ದಾರೆ. ಹೋಳಿ ಹುಣ್ಣಿಮೆ ದಟ್ ಇಸ್ ಮಾರ್ಚ್ 14, 1968 ಗೂಗಲ್ ಅಲ್ಲಿ ಬಂತು. ಓಕೆ, ಕ್ಲಿಯರ್ ಆಯ್ತು. ಕ್ಲಿಯರ್. ಚಿತ್ರಮೋಹಿನಿ ಮಾತಾಜಿ ಕ್ಲಿಯರ್ ಆಯ್ತಾ? ಆಯ್ತು ಮಾತಾಜಿ. ಇಲ್ಲೊಂದ್ ಸ್ವಲ್ಪ ಗೂಗಲ್ ಅಲ್ಲಿ ಎರಡೆರಡು ತರ ಕೊಟ್ಟಿದ್ದಾರೆ, ಅದಕ್ಕೆ ಆಮೇಲೆ ನೋಡ್ಬೇಕು. ಕರೆಕ್ಟ್ ಮಾತಾಜಿ ಕೊಡಿ 1968 ಮಾರ್ಚ್ 14 ಹುಣ್ಣಿಮೆನಾ ಅಂತ ಕೊಡಿ, ಕ್ಲೀನ್ ಆಗಿ ಕೊಡುತ್ತೆ ನೋಡಿ. ಇಸ್ ಇಟ್ ಹುಣ್ಣಿಮೆ ದಟ್ ಇದು ಅಂತ ಕೊಡಿ, ಅದು ಕೊಡುತ್ತೆ ನೋಡಿ. ಎಸ್, ಮಾರ್ಚ್ 14, 1968 ವಾಸ್ ಅ ಹುಣ್ಣಿಮೆ. ಇಟ್ ವಾಸ್ ಹೋಲಿ ಹುಣ್ಣಿಮೆ ಆರ್ ಫಲ್ಗುಣ ಪೂರ್ಣಿಮಾ. ಅದೇ ಅದೇ. ಓಕೆ ಮಾತಾಜಿ, ಎಲ್ರಿಗೂ ಕ್ಲಿಯರ್ ಆಯ್ತಲ್ಲ? ಅಂದ್ರೆ ನಾವು ಫಾಲ್ಗುಣ ಹುಣ್ಣಿಮೆ ಅಂತಾನು ನೆನ್ಪಿಟ್ಕೋಬೇಕು ಅಂತ ಕಾಣುತ್ತೆ. ಹಾ, ಫಲ್ಗುಣ ಹುಣ್ಣಿಮೆ ಅಂತಾನು ಹೇಳ್ತಾರೆ. ಹೌದು, ಇಸ್ಕಾನ್ ಅವರು ಹುಣ್ಣಿಮೆ ದಿವಸನೇ ಮಾಡ್ತಾರೆ ಅಂತದೆಲ್ಲ. ಹೌದು. ಏನೋ ಪ್ರಶ್ನೆಗಳಿದ್ಯಾ ಭಕ್ತಾದಿಗಳ ಕಡೆಯಿಂದ? ಅಥವಾ ಏನಾದ್ರೂ ಇದ್ರೆ ಹೇಳಿ. ಡೌಟ್ಸ್ ಏನಾದ್ರು ಇದ್ರೆ ಕೇಳಿ. ಮಾತಾಜಿ, ಇದು ಈ ಡೇಟ್ ಕನ್ಫರ್ಮ್ ಮಾಡ್ಕೊಂಡ್ರ? ಮಾತಾಜಿ ನಾಳೆ ಇಲ್ಲದಿದ್ರೆ ಓಕೆ. ಹರೇ ಕೃಷ್ಣ. ಮಾತಾಜಿ